ಕಲಶ ಸಂಭವನಿಂದ ಬಳಿಕ ಗುರುಕುಲ ಕುವರನಿಂದ ಕಲಶ ಸಂಭವನಿಂದ ನಿಮ್ಮಕ್ಕಳದ ಕರುಶರದ ವಿದ್ಯಾದ ಕೌಶಲ ತೋರಿ ನಿಮ್ಮಕ್ಕಳದ ಅನುಸರ ವಿದ್ಯದ ಕೌಶಲವ ತೋರಿ ಬಳಿಕ ಗುರುಕುಲ ಕುವರನಿಂದ ಕಲಶ ಸಂಭವನಿಂದ ನಿಮ್ಮಕ್ಕಳದ ಅನುಸರ ವಿದ್ಯದ ಕೌಶಲವ ತೋರಿ ಪೂಜ್ಯ ಭಾರದ್ವಾಜರ ಸಂತಾನವಾದ ನಾ ಹುಟ್ಟಿದ ಸ್ಥಳವೇ ನನಗೆ ಅಂಕಿತ ನಾಮವಾಗಿ ಹೋಯಿತು, ದ್ರೋಣ ಎಂತೆ. ಭರದ್ವಾಜರ ಮಗನಾದ ನನಗೆ ಪಾಠವೇ ಮುಖ್ಯ ಅಲ್ಲವೋ? ಅಪ್ಪನೊಂದಿಗೆ ಆದಷ್ಟು ಪಾಠವನ್ನು ಕಲಿಯುತ್ತಾ ಇದ್ದಾಗ ಒಬ್ಬ ಗೆಳೆಯನೂ ಸಿಕ್ಕ, ದ್ರುಪದ. ಯಾವುದೇ ಮನುಷ್ಯನಿಗಾಗಲಿ ಬಾಲ್ಯದ ಗೆಳೆತನದಷ್ಟು ಔನ್ನತ್ಯವಾಗಿ ಮನಸ್ಸಿಗೆ ಮತ್ತಾವುದೂ ಗೋಚಿಸರಾರದು. ಆಟವೋ ಪಾಠವೋ ನಿದ್ರೆಯೋ ಕಷ್ಟವೋ ಸುಖವೋ ಎಲ್ಲವೂ ಗೆಳೆಯನೊಟ್ಟಿಗೆ. ಅಂತಹದ್ದೊಂದು ಭಾಗ್ಯ ನನಗೆ ಒದಗಿ ಬಂದ ಪುಣ್ಯವನ್ನು ಸದಾ ನೆನೆಯುತ್ತಾ ಕಳೆಯುತ್ತಿದ್ದಾಗ ಒಂದು ದಿವಸ ಬಂದೇ ಬಂತು, ಎಲ್ಲ ಮಕ್ಕಳಿಗೂ ಬಂದ ಹಾಗೆ. ಪಾಠ ಮುಗಿದ ನಂತರ ಗುರುಕುಲದಿಂದ ಎಲ್ಲ ರಾಕುವರರು ತಮ್ಮ ತಮ್ಮ ರಾಜ್ಯಗಳಿಗೋ ಮನೆಗಳಿಗೋ ತೆರಳುವ ದಿನ. ಅದೆಂತಹ ನೋವು ಮನಸ್ಸಿಗೆ. ಅಂತಹನೊಬ್ಬ ಗೆಳೆಯನು ನನಗೀಗ ದೂರವಾಗುತ್ತಿದ್ದನಲ್ಲೋ. ಹೇಳ್ತಾರೆ ಜನ, ಕಾಲಹರಣಕ್ಕೋ ಒಂದಿಷ್ಟು ವಿಷಯವನ್ನು ವಿನಿಮಯ ಮಾಡಲಿಕ್ಕೋ ಗೆಳೆತನ ಮಾತ್ರವಲ್ಲ. ಅವ ನನಗೆ ಬಂದು ಹೇಳಿದ್ದು, ಎಲ್ಲ ಗೆಳೆಯ ಚಿಂತಿಸಬೇಡ, ಕೇವಲ ಸಮಯವನ್ನು ಹಂಚಿಕೊಳ್ಳುವುದಲ್ಲಿ ಮಾತ್ರವಲ್ಲ, ಮುಂದೊಂದು ದಿನ ನಾನಿನ್ನಲ್ಲಿ ವಿತ್ತವನ್ನು, ನನ್ನ ರಾಕುಮಾರನಿದ್ದೇನೆ ನಾನು, ವಿತ್ತವನ್ನು ಹಂಚಿಕೊಳ್ಳುತ್ತೇನೆ, ನನ್ನಲ್ಲಿರುವ ಐಶ್ವರ್ಯವನ್ನು ನಿನ್ನಲ್ಲಿ ಹಂಚಿಕೊಳ್ಳುತ್ತೇನೆ ಎಂದು ನನ್ನ ಹೃದಯವನ್ನು ತುಂಬಿಸಿ ತೆರಳಿದ. ಕಾಲ ಸಾಗುತ್ತಾ ಅಗ್ನಿವೇಶರಲ್ಲಿ ಮತ್ತಷ್ಟು ವಿದ್ಯೆಯನ್ನು ಆರ್ಜಿಸಿದ ನಾನು ಒಂದಾನೊಂದು ಕಾಲದಲ್ಲಿ ಪರಶುರಾಮರ ದತ್ತವಾದ ಹಲವು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಪಡೆದೆ. ಬ್ರಾಹ್ಮಣನಾದ ನನಗೆ ಅದರ ಉಪಯೋಗವು ಅಷ್ಟು ಹೆಚ್ಚು ಇರುವುದಿಲ್ಲ. ಆದರೂ ಭರದ್ವಾಜರ ಮಗನಾದ ನಾನು ಬ್ರಾಹ್ಮಣ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಧರ್ಮದ ಪರೀಕ್ಷೆಯೋ ಎಂಬಂತೆ ಬ್ರಾಹ್ಮಣ್ಯದಲ್ಲೇ ಸದಾ ನಿಂತ ನನಗೆ ಲಕ್ಷ್ಮಿಯ ಕಟಾಕ್ಷ ಸ್ವಲ್ಪ ಒಂದು ಕಾಲದಲ್ಲಿ ಕಡಿಮೆಯಾಗಿ ಹೋಯಿತು. ಮುದ್ದಾದ ಮಗು ಅಶ್ವತ್ಥಾಮ ತನ್ನ ಗೆಳೆಯರೊಡನೆ ಆಡುವಾಗ ಅಥವಾ ನೋಡುವಾಗ ಹಲವು ವಿಷಯಗಳನ್ನು ಗಮನಿಸುವುದು ಸಹಜವೋ ಎಂಬಂತೆ ಬಂದು ನನಗೆ ಹೇಳುವುದು, ಅಪ್ಪಯ್ಯ ಅವರೇನೋ ಸೇವಿಸುತ್ತಿದ್ದಾರೆ, ಬಣ್ಣದಲ್ಲೋ ಮತ್ತೊಂದರಲ್ಲೋ ದಟ್ಟತೆಯಲ್ಲೋ ಅದು ಕಾಣುವುದು ನಾನು ಯಾವುದನ್ನು ಸೇವಿಸುತ್ತಿದ್ದೇನೆಯೋ ಅದರ ಹಾಗೆಯೇ ಉಂಟು. ಆದರೆ ಬಹುಶಃ ಅದರ ರುಚಿ ಬೇರೆ ಅಪ್ಪಯ್ಯ, ಅದು ಹಾಲು ಅನಿಸ್ತದೆ. ನನಗೂ ಹಾಲು ಬೇಕಪ್ಪಯ್ಯ, ನನಗೂ ಹಾಲೇ ಬೇಕು. ಅದು ತನಕ ನಮಗಿರುವ ದಾರಿದ್ರ್ಯದಿಂದ ನಾವು ಹುಡಿಗೊಂದಿಷ್ಟು ನೀರನ್ನು ಸೇರಿಸಿ ಇದೇ ಹಾಲು ಎಂದು ಅವನಿಗೆ ಉಣಿಸುತ್ತಿದ್ದ ಕಾಲ ನಮ್ಮದ್ದು. ಹೆತ್ತ ತಂದೆಯ ಕರುಳು ಕರಗುವುದಾಗಲೇ ಅಲ್ಲವೋ? ಸತಿಪತಿಯರು ಎಷ್ಟೇ ಕಷ್ಟ ಅನುಭವಿಸಿದರೂ ದೊಡ್ಡದಾಗಿ ಕಾಣಿಸುವುದಿಲ್ಲ, ಪ್ರಾಯ ಬಂದವರಲ್ಲವೋ? ಮಕ್ಕಳೊಂದು ಕೇಳುವುದಾಗ ಅದು ಯಾವುದೋ ದೊಡ್ಡ ಆಟಿಕೆಯೋ ಮತ್ತೊಂದು ಅಂತಾದರೆ ಅದು ಬೇರೆ ವಿಷಯ. ಹೆತ್ತ ತಂದೆ ಕನಿಷ್ಠವಾಗಿ ಕೊಡಬೇಕಾದದ್ದೊಂದಿಷ್ಟು ಆಹಾರ ಮಾತ್ರವಲ್ಲವೋ? ಛೆ, ಇರಲಿ,
ನನ್ನ ಬ್ರಾಹ್ಮಣ್ಯದಿಂದ ನನಗೆ ಈ ತೊಂದರೆ ಬಂದೊದಗಿದ್ದು ಎಂದು ನಾ ಭಾವಿಸಲಾರೆ. ಆದರೆ ಈ ಕ್ಷಣಕ್ಕೆ ನನಗೊಂದಿಷ್ಟು ದರಿದ್ರ ಬಂದೊದಗಿದೆ. ಅವರಿವರಲ್ಲಿ ಕೈಯೊಡ್ಡಿ ನನ್ನ ಮಗುವಿಗೆ ಹಾಲು ಕೊಡುವುದು ನನಗೇಕೋ ಮನಸ್ಸೊಪ್ಪಲಿಲ್ಲ. ನೆನಪಾಯಿತು, ಸ್ನೇಹ ನೆನಪಾಯಿತು. ಉಳಿದೆಲ್ಲ ಹಗುರವಾದ ವಿಷಯಗಳಿಗೆ ಸ್ನೇಹ ನೆನಪಾಗುವುದು, ಜೊತೆಗಿರುವುದು ಒಂದು. ಆದ್ಯಂತ ನೀರಿನಲ್ಲೇ ಮುಳುಗಿದಾಗ ಕೈ ಹಿಡಿದು ಮೇಲಕ್ಕೆತ್ತಿದ ಒಬ್ಬ ವ್ಯಕ್ತಿ ನಿಜವಾದ ಸ್ನೇಹಿತ ಎಂದೆನಿಸಿಕೊಳ್ಳುವುದಲ್ಲವೋ? ಇಂತಹದ್ದೊಂದು ಪರಿಸ್ಥಿತಿ ನನಗಿರುವಾಗ ಅಂದೊಂದು ಭಾಷೆ ನನಗೊಬ್ಬ ಮಿತ್ರ ಕೊಟ್ಟಿದ್ದಾನೆ. ಎಂತಹ ಭಾಷೆ, ಯಾರೂ ಕೊಡಲಾರದು. ನನ್ನ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ ಎನ್ನುವ ಮಿತ್ರರು ಎಷ್ಟಿದ್ದಾರು ಈ ಜಗತ್ತಿನಲ್ಲಿ ಎಂದು ಪಾಂಚಾಲ ರಾಜಕ್ಕೆ ಹೋದೆ ದೃಪದನ ಬಳಿ ಮಾತನಾಡಲಿಕ್ಕೆ. ನನ್ನ ಬದುಕಿನ ಆಶಯವನ್ನೇ ತಿರುಗಿಸಿತ್ತೋ ಎನ್ನುವ ಒಂದು ದುರ್ದೈವವಾದ ಸ್ಥಿತಿ ನನಗೆದುರಾಯಿತು. ನನಗೆ ಆಪ್ಯಾಯತೆಯಿಂದ 4 ಮಾತಾಡುವುದಿರಲಿ, ನನ್ನ ಮುಖವನ್ನು ನೋಡಲು ಇಷ್ಟಪಡದ ದೃಪದ ಅಂದ ಮಾತು, ನಿನ್ನಂತಹ ಭಿಕ್ಷುಕರೊಡನೆ ನನಗೆ ಸ್ನೇಹವೇ ಎಂದು 100 ಶೂಲಗಳಿಂದ ನನ್ನ ಹೃದಯವನ್ನು ತಿವುಚಿ ಹಾಕಿದ. ಆ ಕ್ಷಣಕ್ಕೆ ನನಗನ್ನಿಸಿತು, ಓಹ್, ಸ್ನೇಹವೋ ಬಾಂಧವ್ಯವೋ ಸಂಬಂಧವೋ ನಮ್ಮ ಸರಿಸಮನಾದವರಲ್ಲಿ ಮಾತ್ರ ಇರಬೇಕು. ಆಗ ಮಾತ್ರ ಅದು ತೂಗುತ್ತದೆ. ಉಳಿದದ್ದೆಲ್ಲ ಪರಿಚಯ ಮಾತ್ರ. ತಾತ್ಕಾಲಿಕವಾಗಿ ಆಗಿ ಬಂದರೂ ಆದ್ಯಂತಿಕವಾಗಿ ಕೂಡುವುದಲ್ಲ. ಅದೇ ರೋಷದಲ್ಲಿ, ಅದೇ ಸಿಟ್ಟಿನಲ್ಲಿ ಭರದ್ವಾಜರು, ಅಗ್ನಿವೇಶರು, ಪರಶುರಾಮರ ಕೃಪಾ ಕಟಾಕ್ಷ ವೀಕ್ಷಣಾಮೃತ ವರ್ಷಿಣಿಯಲ್ಲಿ ಮಿಂದೆದ್ದ ನನಗೆ ಇಂತಹ ಅವಮಾನವೇ ಸಾಧ್ಯವೇ ಇಲ್ಲ. ನಾನು ಪಣ ತೊಟ್ಟು ಅವನಿಗೆ ಹೇಳಿ ಬಂದಿದ್ದೇನೆ, ನೀನು ಕ್ಷತ್ರಿಯನಲ್ಲವೋ, ನಿನಗೆ ಉಂಟಲ್ಲವೋ, ನಾನು ಬ್ರಾಹ್ಮಣನಿದ್ದೇನೆ, ಆದರೂ ನನ್ನ ಧರ್ಮವನ್ನು ಬಿಡಬಾರದು ಎಂಬ ಇಂಗಿತ ನನಗಿದೆ. ನನ್ನ ಸ್ಥಾನದಲ್ಲೇ ನಾನಿದ್ದು ನಿನ್ನ ಹೆಡೆ ಮುರಿಯುವ ಶಿಷ್ಯರನ್ನು ತಯಾರಿ ಮಾಡುತ್ತೇನೆ. ಇಂತಹದ್ದೊಂದು ಶಪಥವನ್ನು ಮಾಡಿ ಸ್ನೇಹವೆಂಬ ಬೆಟ್ಟ ಬೆಳೆದು 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 ತೀವ್ರವಾದ ಒಂದು ಬೆಂಕಿಯಂತಹ ಶಾಪ ಬಂದು ಬಿದ್ದಿತೋ ಎಂಬಂತೆ ಬೆಟ್ಟ ಕರಗಿ ಮೇಣದ ಮೇಲೆ ನಿಂತ ನನಗೆ ದೇಹ ಅಲುಗಾಡುತ್ತಲೇ ಇತ್ತು. ಮನಸ್ಸು ಸ್ಥಿಮಿತ ಇರಲೂ ಇಲ್ಲ. ದೇಶಾಟನೆ ಹೊರಡುವ ಅವಶ್ಯಕತೆ ಬಂದೇ ಬಿಟ್ಟಿತು. ಹುಡುಕುತ್ತಾ ಹೊರಟೆ. ಈಶ್ವರನ ಅನುಗ್ರಹ ಇದ್ದರೆ ಒಂದೇಕೆ ಒಂದು ದೃಪದನಿಗೆ 100 ಶಿಷ್ಯರನ್ನು ಹುಟ್ಟಿಸುತ್ತೇನೆ ಎಂದು ದೇಶಾಟನೆ ಹೊರಟೆ. ಹಸ್ತಿನಾವತಿಗೆ ಬಂದು ಸೇರಿದ ಆ ಕ್ಷಣಕ್ಕೆ ನನ್ನ ಅದೃಷ್ಟವೋ ಅಥವಾ ನನಗಿದು ಒಂದು ಪರೀಕ್ಷೆಯೋ, ನನ್ನ ತಪಸ್ಸು ಮಾಡಲಿಕ್ಕೆ ಇದೊಂದು ಸ್ಥಾನವೋ ಎಂಬಂತೆ 100 ಮಕ್ಕಳು ಆಟವಾಡುತ್ತಿದ್ದರು. ಚೆಂಡೊಂದು ಬಿದ್ದಿತ್ತು. ನಾನಿರುವ ಸ್ಥಾನವು ಯಾವುದೋ ಅದೇ ಸ್ಥಾನದಲ್ಲಿ ಚೆಂಡೊಂದು. ಬಾವಿಯ ಆಳದಲ್ಲಿ, ಬದುಕಿನ ಆಳದಲ್ಲಿ ನಾನಿದ್ದು, ಬಾವಿಯ ಆಳದಲ್ಲಿ ಚೆಂಡಿತ್ತು. ಬದುಕನ್ನು ಎತ್ತರಿಸಿಕೊಳ್ಳಬೇಕೆಂಬ ಹಪಹಪೆಯಲ್ಲಿದ್ದ ನಾನು ಚೆಂಡನ್ನು ಹೇಗಾದರೂ ಎತ್ತಿ ಈ ಕುವರರ ಮುಂದೆ ನನ್ನ ಶಸ್ತ್ರಾಸ್ತ್ರವೋ ನನ್ನ ವಿದ್ಯೆಯನ್ನೋ ತೋರಿಸಬೇಕೆಂಬ ಗುಪ್ತವಾದ ಆಲೋಚನೆಯಿಂದಲೇ ಹುಲ್ಲು ಕಡ್ಡಿಗಳ ಸಹಾಯದಿಂದ ಚೆಂಡೊಂದನ್ನು ಮೇಲಕ್ಕೆತ್ತಿ ಅವರಿಗೆ ಕೊಟ್ಟೆ. ದಿಗ್ಭ್ರಮೆ, ಆಶ್ಚರ್ಯ ಮಕ್ಕಳ ಕಣ್ಣಲ್ಲಿ ಮಾತ್ರವಲ್ಲ, ಪುಳಕಾಂಕಿತವಾದ ದೇಹಗಳಿಂದ ಮಕ್ಕಳು ಹೋದರು ಅಜ್ಜನೆಡೆಗೆ. ಭೀಷ್ಮರನ್ನು ಕೃಪರನ್ನು ಕರೆತಂದರು. ನನ್ನಲ್ಲಿಯ ಈ ಸತ್ವವನ್ನು ಗುರುತಿಸಿದ ಭೀಷ್ಮಾಚಾರ್ಯರು, ಸ್ವಾಮಿನ್, ನಮ್ಮ ಮಕ್ಕಳಿಗೂ ಗುರುಗಳು ಬೇಕಿದ್ದಾರೆ. ರಾಜಗುರುಗಳಾಗಿ ನೀವಿದ್ದು ಅವರ ಗುರುಸ್ಥಾನವನ್ನೂ ನೀವು ಪಡೆದು ರಾಜಸ್ಥಾನವನ್ನು ಪಡೆದು ನಮ್ಮನ್ನು ನೀವು ಸೇವಿಸಬೇಕು, ನಮ್ಮ ಮಕ್ಕಳಿಗೆ ನೀವು ಪಾಠ ಹೇಳಬೇಕು ಎಂದು ಹೇಳಿದಾಗ ಇದಕ್ಕಿಂತ ಸುವರ್ಣಾವಕಾಶ ಬಹುಶಃ ನನಗೆ ಇರಲಿಕ್ಕಿಲ್ಲ. ಇಂತಹದ್ದೊಂದು ವಂಶದ ಮಕ್ಕಳು ನನಗೆ ಶಿಷ್ಯರಾಗಿ ಒದಗಿ ಬರುತ್ತಾರೆ ಎಂದರೆ ಕಾಯುತ್ತಿದ್ದ ಹಪಹಪಿಸುತ್ತಿದ್ದ ನನ್ನ ಮನಸ್ಸಿಗೆ ಸಕಾರ
ಆಯಿತು ಎಂದು ಒಪ್ಪಿಕೊಂಡು ಮಕ್ಕಳನ್ನೂ ಸಿದ್ಧ ಮಾಡಿದೆ. ಯಾವುದೇ ಗುರುವಾಯಿತು, ಒಬ್ಬ ಮಗು ತಪ್ಪು ಮಾಡಿದರೆ ತಪ್ಪು ತಂದೆಯದಾಗ್ತದೆ, ಶಿಷ್ಯನೊಬ್ಬ ತಪ್ಪು ಮಾಡಿದರೆ ತಪ್ಪು ಗುರುವಿನದಾಗ್ತದೆ ಎಂದು ಶಾಸ್ತ್ರಜ್ಞರು ಹೇಳ್ತಾರೆ. ಅಂತಹದ್ದೊಂದು ಆಲೋಚನೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ನನ್ನ ಶಿಷ್ಯರು ಸದಾ ಧರ್ಮ ಮಾರ್ಗದಲ್ಲೇ ನಡೆಯುತ್ತಿರಬೇಕು ಎಂಬ ಆಶಯದಲ್ಲಿ ಸದಾ ಶಿಷ್ಯರನ್ನು ನಾ ತಯಾರಿ ಮಾಡುತ್ತಲೇ ಹೊರಟೆ. ಒಬ್ಬರಲ್ಲ, ಇಬ್ಬರಲ್ಲ, 100 ಶಿಷ್ಯರು ತಯಾರಿಯಾದರು. ಮಾತ್ರವಲ್ಲ, ಎಂತಹ ಧರ್ಮರಾಜ! ಗುರುವಿಗೆ ಸದಾ ಇರುವ ಭಯವೊಂದೇ. ನಾ ಕಲಿಸಿದ ಪಾಠವನ್ನು ನನ್ನ ಶಿಷ್ಯನು ಅಧರ್ಮಕ್ಕೆ ಬಳಸಿದರೆ ಅದರ ಪಾಪ ನನಗೆ ತಾಗುತ್ತದೆ ಎಂಬ ಭಯ ಒಬ್ಬ ಸದ್ಗುರುವಿಗೆ ಸದಾ ಇರ್ತದೆ. ಅಂತಹ ಭಯವನ್ನು ನನಗೆ ಕನಸಲ್ಲೂ ಬರಲಾರದೆ ನನಗೆ ಆಶ್ವಾಸನೆಯನ್ನೇ ನೀಡುತ್ತಿದ್ದಾನೆ ಎಂಬಂತಹ ಶಿಷ್ಯ ಧರ್ಮರಾಜ. ಎಲ್ಲ ಶಿಷ್ಯರು ಎಲ್ಲ ವಿದ್ಯೆಗಳನ್ನು ಅಷ್ಟೋ ಇಷ್ಟೋ ಕಲಿತರೂ ಭೀಮ, ದುರ್ಯೋಧನ, ದುಶ್ಯಾಸನರಂತೂ ಗದಾ ವಿದ್ಯೆಯಲ್ಲಿ ಮೇರು ಪರ್ವತದಷ್ಟು ಎತ್ತರಕ್ಕೆ ಇಳಿದು ಬಿಟ್ಟರು. ಮಾತ್ರವಲ್ಲ, ಭೀಮನ ಗದಾಘಾತವನ್ನು ಹೊಂದಿದ ಯಾವ ಸೃಷ್ಟಿಯ ತುಣುಕಾದರೂ ಅವನ ಗದಾಘಾತವಾದ ಮೇಲೆ ಬ್ರಹ್ಮನೇ ಹುಡುಕಾಡಬೇಕು, ಎಲ್ಲಿ ಹೋಯಿತು ನನ್ನ ಸೃಷ್ಟಿ ಎಂದು. ಅಂತಹ ಶಿಷ್ಯ ಭೀಮ. ಉಳಿದನೊಬ್ಬನ ಪಾರ್ಥ ಇದ್ದನಲ್ಲವೋ, ಉಳಿದನೊಬ್ಬನು ಭಾರತ ಶಸ್ತ್ರಾವಳಿಯ ಸಂಗೋಪಾಂಗ ಶ್ರಮವನು ಶಸ್ತ್ರಾವಳಿಯ ಸಂಗೋಪಾಂಗ ಶ್ರಮವನು ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ಉಳಿದನೊಬ್ಬನು ಪಾರ್ಥ ಶಸ್ತ್ರಾವಳಿಯ ಸಾಂಗೋಪಾಂಗ ಶ್ರಮವನ್ನು ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ಗುರುಭ್ಯೋ ನಮಃ. ಗುರುಗಳ ಕಣ್ಸನ್ನೆಯಂತೆ ಈ ಪರೀಕ್ಷಾ ರಂಗದಲ್ಲಿ ಈ ಪಾರ್ಥನ ಶಕ್ತಿ ಏನು ಎನ್ನುವುದನ್ನು ಪ್ರದರ್ಶಿಸುವುದಕ್ಕಣಿಯಾಗಿ ನಿಂತವನಿದ್ದೇನೆ. ದ್ರೋಣಾಚಾರ್ಯರ ಶಿಷ್ಯರಾಗಿ ನಾವು 105 ಜನ ಅವರಿಂದ ಬಿಲ್ವಿದ್ಯೆಯನ್ನ ಕಲಿತು ಬೇಕಾದಂತಹ ಎಲ್ಲ ಶಾಸ್ತ್ರಗಳನ್ನು ಅಭ್ಯಸಿಸಿದವರು ನಾವು. ಇದು ಪರೀಕ್ಷಾ ರಂಗ. ಅವರ ಕೈಯಿಂದ ಏನನ್ನೆಲ್ಲ ಕಲಿತಿದ್ದಾರೋ ಅದನ್ನೆಲ್ಲವನ್ನು ಪ್ರದರ್ಶಿಸುವಂತಹ ಸಮಯ. ನಾವಿರುವುದು 105 ಜನ. 104 ಮಂದಿಯು ಅವರು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಾಯಿತು. 105ನೇಯವನಾಗಿ ಗುರುಗಳ ಕಣ್ಸನ್ನೆಯನ್ನು ಅಂಗೀಕರಿಸಿ ಅವರ ಆಜ್ಞೆಯನ್ನು ತಲೆಗೊತ್ತಿಕೊಂಡು ಪರೀಕ್ಷಾ ರಂಗದಲ್ಲಿ ಸನ್ನದ್ಧನಾಗಿ ನಿಂತಿದ್ದೇನೆ. ಗುರುಗಳಾದ ದ್ರೋಣಾಚಾರ್ಯರಿಗೆ ನಮಿಸಿದೆ, ಕೃಪಾದಿ ಆಚಾರ್ಯರಿಗೂ ನಮಿಸಿದೆ. ಹೇಳುವುದಕ್ಕೆ ಮೇಲು ಲೋಕದಲ್ಲಿರುವಂತಹ ದೇವಾದಿ ದೇವತೆಗಳಿಗೆ ನಮಿಸಿದೆ. ಈ ಪರೀಕ್ಷಾ ರಂಗದಲ್ಲಿ ನಡೆಯುವಂತಹ ಪರೀಕ್ಷೆಯನ್ನು ಕಾಣುವುದಕ್ಕೆ ಬಂದಂತಹ ಎಲ್ಲರಿಗೂ ಕೈಗಳನ್ನೆತ್ತಿ ನಮಿಸಿದೆ. ಇನ್ನು ನನ್ನ ಸಾಮರ್ಥ್ಯ ಏನು, ನಾನು ಕಲಿತದ್ದೇನು, ನಾನು ಕಲಿತದ್ದೆಷ್ಟು, ಈ ಪಾರ್ಥ ದ್ರೋಣರ ಶಿಷ್ಯನಾಗಿ
ಏನನ್ನು ಪ್ರದರ್ಶಿಸುವುದಕ್ಕೆ ಅಣಿಯಾಗಿದ್ದಾನೆ ಎನ್ನುವುದನ್ನು ನಾನು ತೋರ್ಪಡಿಸಿಕೊಳ್ಳಬೇಕಲ್ಲ. ಹಾಗಾಗಿ ಶಸ್ತ್ರಗಳನ್ನು ಪ್ರದರ್ಶಿಸುವುದಕ್ಕೆ ಬೇಕಾದಂತಹ ನಿಲುವು, ಭಂಗಿ, ಯಾವ ಸಿದ್ಧತೆಗಳು ಬೇಕೋ ಅದನ್ನೆಲ್ಲವನ್ನು ಮಾಡಿಕೊಂಡವನಿದ್ದೇನೆ. ಇದು ಬಿಲ್ಲು ಬಾಣಗಳನ್ನು ಅಣಿಗೊಳಿಸಿದ್ದೇನೆ. ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಆ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳ ಕುರಿತಾಗಿಯೂ ನಮಗೆ ಗುರುಗಳು ತಿಳಿಸಿದವರೇ ಇದ್ದಾರೆ. ಅದನ್ನೂ ಪ್ರಯೋಗಿಸಬೇಕೆಂದು ಯೋಚಿಸಿದವನಿದ್ದೇನೆ. ಮೊದಲನೆಯದಾಗಿ ನನ್ನ ಕೈಯಲ್ಲಿರುವಂತಹ ಈ ಬಿಲ್ಲು ಬಾಣಗಳನ್ನು ಬಳಸಿಕೊಂಡು ಅದು ಎಲ್ಲರಿಗೂ ಕಾಣುವ ಹಾಗೆ ನಾನು ಒಂದೇ ಸಮನೆ ಪ್ರಯೋಗ ಮಾಡಿ ಆ ಅಸ್ತ್ರವನ್ನು ಹೇಗೆ ಅದರ ಸಾಮರ್ಥ್ಯವನ್ನು ಎಲ್ಲರಿಗೆ ತೋರಿಸುತ್ತದೋ ಎನ್ನುವುದನ್ನು ತಿಳಿಸುವುದಕ್ಕೆ ಹೊರಟವನಿದ್ದೇನೆ. ಕೈಯಲ್ಲಿರುವಂತಹ ಬಿಲ್ಲಿನಿಂದ ಆಗ್ನೇಯಾಸ್ತ್ರದ ಪ್ರಯೋಗವಾಯಿತು. ಆಗ್ನೇಯಾಸ್ತ್ರವನ್ನು ನೋಡಿದರೆ ಅದು ಮೇಲಕ್ಕೆ ನೆಗೆದು ಅದರಿಂದ ಅಗ್ನಿಯೇ ಧಾರೆಯಾಗಿ ಹರಿಯುತ್ತಾ ಉಂಟು, ಸುರಿಯುತ್ತಾ ಉಂಟು. ಅದನ್ನು ಶಮನಗೊಳಿಸಬೇಕಲ್ಲ. ಅದನ್ನು ಶಮನಗೊಳಿಸುವುದಕ್ಕಾಗಿ ವರುಣಾಸ್ತ್ರವನ್ನು ಪ್ರಯೋಗಿಸಿದೆ. ಆಗ್ನೇಯಾಸ್ತ್ರದ ಶಮನವಾಯಿತು ವರುಣಾಸ್ತ್ರದ ಮುಖೇನ. ಅದಾದ ಬಳಿಕ ಆ ವರುಣಾಸ್ತ್ರವನ್ನು ಶಾಂತಗೊಳಿಸುವುದಕ್ಕೆ ಪ್ರಯತ್ನಿಸಿದೆ. ಎಲ್ಲವರಿಗೂ ಗೋಚರಿಸುವ ಹಾಗೆ ತಿಮಿರಾಸ್ತ್ರವನ್ನೇ ಪ್ರಯೋಗಿಸಿದೆ. ತಿಮಿರದಿಂದ ಹಗಲಾಗಿದ್ದದ್ದೆಲ್ಲವೂ ಕತ್ತಲಾಗಿ ಹೋಯಿತು. ಕತ್ತಲೆಯೇ ಇತ್ತು ಅಂತಾದರೆ ಮತ್ತೇನು ನಡೆಯುವುದಕ್ಕಾಗುವುದಿಲ್ಲವಲ್ಲ. ಆ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಸೂರ್ಯಾಸ್ತ್ರದ ಪ್ರಯೋಗವನ್ನು ಮಾಡಿದೆ. ಒಂದು ಕ್ಷಣಕ್ಕೆ ಕತ್ತಲೆ ಎಲ್ಲವೂ ಅಳಿದು ಹೋಗಿ ಸೂರ್ಯನ ಬೆಳಕೆ ಎಲ್ಲರಿಗೆ ಗೋಚರಿಸುವ ಹಾಗಾಯಿತು. ಇಷ್ಟು ಮಾತ್ರವಲ್ಲ, ಮೇಘಾಸ್ತ್ರದಿಂದ ಮೋಡಗಳನ್ನು ಸೃಷ್ಟಿಸಿದೆ. ಪರ್ವತಾಸ್ತ್ರಗಳಿಂದ ಪರ್ವತಗಳನ್ನು ಸೃಷ್ಟಿಸಿದೆ. ನನ್ನ ಕೈಯಲ್ಲಿರುವಂತಹ ಉರಗಾಸ್ತ್ರದಿಂದ, ಒಂದೇ ಒಂದು ಉರಗಾಸ್ತ್ರದಿಂದ 100 ಭುಜಂಗಗಳನ್ನೇ ಸೃಷ್ಟಿ ಮಾಡಿಬಿಟ್ಟೆ. ವಾಯುವ್ಯಾಸ್ತ್ರದ ಮುಖೇನ ಸುಂಟರ ಗಾಳಿಯನ್ನೇ ಈ ಪರೀಕ್ಷಾ ರಂಗದ ಸುತ್ತಮುತ್ತಲಿನಲ್ಲಿ ಎಬ್ಬಿಸಿ ಬಿಟ್ಟೆ. ಎಲ್ಲವನ್ನು ಪ್ರಯೋಗಿಸಿದ್ದು ಮಾತ್ರ ಅಲ್ಲ, ಅದನ್ನೆಲ್ಲವನ್ನು ಶಮನಗೊಳಿಸುವ ಮುಖೇನ ಅಸ್ತ್ರ ಪ್ರತ್ಯಸ್ತ್ರ ಎರಡನ್ನೂ ಗುರುಗಳಿಂದ ನಾನು ಅರಿತುಕೊಂಡಿದ್ದೇನೆ ಎನ್ನುವಂತಹ ವಿಚಾರವನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದೆ. ಒಬ್ಬ ಅರಸನಾಗಬಲ್ಲವನಿಗೆ ತನ್ನ ರಾಜ್ಯದಲ್ಲಿರುವಂತಹ ಸೈನ್ಯವನ್ನು ನಿಭಾಯಿಸುವಂತಹ ಕಲೆ ಗೊತ್ತಿರಬೇಕು. ಅದಕ್ಕಾಗಿ ಆನೆ, ತುರಗ, ರಥ ಮುಂತಾದವುಗಳನ್ನು ಯಾವ ರೀತಿ ಪಳಗಿಸುವುದು, ಯಾವ ರೀತಿ ಅವುಗಳನ್ನು ನಿಯಂತ್ರಿಸುವುದು ಎನ್ನುವ ವಿಚಾರವನ್ನು ನಮ್ಮವರಿಗೆಲ್ಲರಿಗೂ ತಿಳಿಯುವ ಹಾಗೆ ಮಾಡಿದ್ದಾಯಿತು. ಗುರುಗಳು ಕಲಿಸಿದ್ದನ್ನು, ಗುರುಗಳು ಬಾಯಲ್ಲಿ ಹೇಳಿದ್ದನ್ನು ಶಿಷ್ಯನಾಗಿ ಎಷ್ಟು ಸ್ವೀಕರಿಸುವುದಕ್ಕಾಗುತ್ತದೋ ಅದನ್ನೆಲ್ಲವನ್ನು ಸ್ವೀಕರಿಸಿದ್ದೇನೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ ಅಂತ ಆಡುತ್ತಾರೆ. ನನ್ನ ಸ್ವಾಧ್ಯಾಯವೂ ಉಂಟಲ್ಲಿ, ಗುರುಗಳ ಆಶೀರ್ವಾದವೂ ಉಂಟು. ಇವೆಲ್ಲದರ ಮುಖೇನ ಈ ಪಾರ್ಥ ಏನು ಎನ್ನುವುದನ್ನು ಈ ಪರೀಕ್ಷಾ ರಂಗದಲ್ಲಿ ತೋರಿಸಿಕೊಟ್ಟೆ. ಪೊಗಳಿದರು ಧರ್ಮಜನ ವಿಗಡ ಭೀಮನ ನೃಪನ ಭೀಮನ ನೃಪನ ಮಗನಿಂಗೆ ಆದಿ
ಅಧಿಕ ಬಲ ಜಗದೊಳು ಇದಿರಿಲ್ಲ ಪಗಳಿದರು ಧರ್ಮ ಜನ ವಿಗಡ ಭೀಮನ ನೃಪನ ಮನಗೆ ಅಧಿಕ ಬಲ ಜಗದೊಳಿದಿರಿಲ್ಲ ಭುವನೀತ ವೀರ ನರ ವಿವಿಧ ಮಂತ್ರಾಸ್ತ್ರದಲ್ಲಿ ಭುವನೀತ ವೀರ ನರ ವಿವಿಧ ಮಂತ್ರಾಸ್ತ್ರದಲ್ಲಿ ಇವಗಿದಿರು ಸುರ ನರರ ನಿವಹದೊಳಗಿಲ್ಲ ಹೊಗಳಿದರು ಧರ್ಮ ಜನ ವಿಗಡ ಭೀಮನ ಪರ ತಂದೆ ಎಂದೂ ಮಕ್ಕಳನ್ನು ಹೆಚ್ಚು ಹೊಗಳಬಾರದು, ಗುರುವೆಂದು ಶಿಷ್ಯರನ್ನು ಮಿತಿಯಲ್ಲೇ ಹೊಗಳಬೇಕು ಎಂದು ಶಾಸ್ತ್ರವೇ ಇದ್ದರೂ ಧರ್ಮಜ, ಅರ್ಜುನ, ಭೀಮ, ದುರ್ಯೋಧನ, ದುಶ್ಯಾಸನ ಎಲ್ಲರನ್ನೂ ಸಮನಾಗಿ ಕಂಡ ನನಗೆ ಪರೀಕ್ಷಾರಂಗವಾದ ಈ ಕ್ಷಣಕ್ಕೆ ಸ್ವಲ್ಪವಾದರೂ ಹೊಗಳಿದರೆ ಗುಣಕ್ಕೆ ಮತ್ಸರ ಬೇಡ ಎಂಬಂತೆ ತಪ್ಪಿಲ್ಲ ಅನ್ನಿಸ್ತದೆ. ಎಂತಹ ಧರ್ಮಜ! ಬ್ರಾಹ್ಮಣನಾದ ನನಗೆ ನನ್ನ ಧರ್ಮಜನೆಂಬ ಶಿಷ್ಯನು ಧರ್ಮವನ್ನು ಸದಾ ಎತ್ತಿಡಿಯುವುದರಲ್ಲಿ ತನ್ನ ಬದುಕನ್ನೇ ಸವೆಯಿಸುತ್ತಾನೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಭೀಮಾದಿಗಳ ಹೆಸರನ್ನು ತೆಗೆದರೆ ಸಾಕು ಉಳಿದವರಿಗೆ. ಗುರುವಾದ ನನಗೂ ಗಂಟಲು ಒಣಗುತ್ತದೆ ಭೀಮನ ಹೆಸರನ್ನು ತಗೊಳ್ಳಿ. ಅಂತಹ ಶಕ್ತಿ ನನ್ನ ಭೀಮನದ್ದು. ಇದ್ದನೊಬ್ಬನು ಅರ್ಜುನ. ಎಷ್ಟು ಹೇಳಿದರೂ ತೃಪ್ತಿಯಾಗದು ಅರ್ಜುನನ ಬಗ್ಗೆ. ಮುಲ್ಲೋಕಗಳಲ್ಲೂ ನನ್ನ ಅರ್ಜುನನಿಗೆ ಸಾಟಿಯಾದ ಧೀರ ಮತ್ತೊಬ್ಬನಿಲ್ಲ ಎಂದು ಎದೆ ತಟ್ಟಿ ಸಾರಬಲ್ಲ ದೃಢತೆ ಇಂದುಂಟು. ಅಷ್ಟೇಕೆ ಪಿನಾಕಪಾಣಿಯೋ, ಶಾಂಘಧರನೋ, ಕೋದಂಡರಾಮನೋ ದೈವದ ಸ್ಥಾನದಲ್ಲಿದ್ದು ಗೆಲ್ಲಬಹುದಾದರೂ ಪಿನಾಕವೋ, ಶಾರ್ಂಗವೋ, ಕೋದಂಡವೋ ಕ್ಷಣಾರ್ಧಕ್ಕೆ ನಡುಕ ಹುಟ್ಟುವುದರಲ್ಲಿ ಅನುಮಾನವೇ ಇಲ್ಲ. ನನ್ನ ಅರ್ಜುನನೊಡನೆ ಯುದ್ಧ ಮಾಡಬೇಕು ಎಂದು ಯಾರಾದರೂ ಎದೆ ತಟ್ಟಿ ಮುಂದೆ ಬಂದರೆ ಮಗುವೊಂದು ಸಮುದ್ರವನ್ನೇ ಆಪೋಷಣ ಪಡೆಯುತ್ತೇನೆ ಎನ್ನುವಷ್ಟು ಧೈರ್ಯವಿರಬೇಕು. ಪ್ರಳಯಾಗ್ನಿಯಲ್ಲಿ ಮಿಂದಿ ಎದ್ದು ನಾ ಬದುಕುತ್ತೇನೆ ಎನ್ನುವಷ್ಟು ಧೈರ್ಯ ಬೇಕು. ಮಾತ್ರವಲ್ಲ, ವಾಸುಕಿಯ ಕೋರೆಗಳ ನೆಳೆದು ನಾ ಇನ್ನೂ ಉಸಿರಾಡುತ್ತೇನೆ ಎನ್ನುವಷ್ಟು ಧೈರ್ಯ ಇದ್ದವರು ಮಾತ್ರ ನನ್ನ ಅರ್ಜುನನ ಬಿಲ್ಲನ್ನು, ಬಾಣವನ್ನು ತಡೆಯಬಲ್ಲರು. ಗುರುವೃದ್ಧರು ಪ್ರಜೆಗಳು ಇರುವ ಈ ಸಭೆಗೆ ಒಂದು ವಿಷಯವನ್ನು ದಿಟ್ಟವಾಗಿ ಹೇಳಲು ಗರ್ವ ಪಡುತ್ತಿದ್ದೇನೆ. ಪಾರ್ಥ ಏವ ಧನುರ್ಧರಃ, ಪಾರ್ಥ ಏವ ಧನುರ್ಧರಃ. ಗುರುಗಳೇ ಭೂಸುರ ನೃಪ ಪರಿವಾರವ ತಂಡು ದೇಶಕ್ಕೆ ಕೈ ಮುಗಿದು ರೋಡಿಯೊಳರನೆ ಈಗ ಬರೋದ್ರಮೀ ಕೈ ಮಾಡಲಿ ಎನ್ನೊಡನೆ. ಗುರುವರ ಓ ಅಭಿವಾದನ ಪುರಸರವಾಗಿಯೇ ನಿಮ್ಮನ್ನು ಮಾನಿಸ್ತಾ ಇದ್ದೇನೆ. ಸದಸ್ಯರಲ್ಲಿ ವಿರಾಜಿತರಾದಂತಹ ಆಚಾರ್ಯ ಕೃಪರು ಇನ್ನುಳಿದ ಆಚಾರ್ಯ ವರ್ಗದವರ ಗುರುತ್ವವನ್ನು ಮಾನಿಸಿಯೇ ನಮಿಸಿ ನಿಂದೆ.
ನೃಪತಿಯಾದಂತಹ ಧೃತರಾಷ್ಟ್ರ ಭೂಪತಿಯಿಂದ ತೊಡಗಿ ಆಚಾರ್ಯ ಭೀಷ್ಮರನ್ನೊಳಗೊಂಡು ಈ ಸದಸ್ಸಿನ ಘನತೆಯನ್ನು ಹೆಚ್ಚಿಸಿದಂತಹ ಸರ್ವ ಕ್ಷತ್ರಿಯ ವೀರರಿಗೂ ನನ್ನ ಪ್ರಣಾಮಗಳು ಸಲ್ಲುತ್ತವೆ. ಸಭಾಸದರಾಗಿ ವಿಕ್ರಮದ ಕಿಡಿ ಹಾರುವುದನ್ನು ಕಾಡುವ ಕಾತರತೆಯಿಂದಲೇ ವಿರಾಜಿತರಾದಂತಹ ಸರ್ವರಿಗೂ ನನ್ನ ಗೌರವಗಳು ನಮನಗಳು ಸಲ್ಲುತ್ತವೆ. ಗುರುವರ, ಕುರುಕುಲದ ಕುಡಿಗಳೆನಿಸಿದಂತಹ ಕೌರವ ಪಾಂಡವರ ಮಧ್ಯದಲ್ಲಿ ಆಚಾರ್ಯ ಸ್ಥಾನದಿಂದ ತಾವು ಬೋಧಿಸಿದ ವಿದ್ಯೆ ಬೆಳಗುವ ಬಗೆಯನ್ನು ತೋರುವುದಕ್ಕಾಗಿಯೇ ಪ್ರದರ್ಶನ ರಂಗ ಆಯೋಜಿತವಾಗಿದೆ ಎಂಬ ಭಾವದಿಂದ ನೋಟಕರ ಸಾಲಲ್ಲಿ ಕುಳಿತಿದ್ದ ವ್ಯಕ್ತಿ ನಾನು. ಆದರೆ ಈ ಪ್ರದರ್ಶನ ರಂಗದ ವೇದಿಕೆಯ ವ್ಯಾಪ್ತಿಯನ್ನು ತಾವು ಹಿಗ್ಗಿಸಿ ಬಿಟ್ರಿ ತಮ್ಮ ಮಾತಿನಿಂದ. ಇಲ್ಲಿಗೆ ತ್ರಿಮೂರ್ತಿಗಳು ಬಂದರು, ಆ ಬಳಿಕ ವಾಸುಕಿಯು ಬಂದ, ಆ ಬಳಿಕ ದೇವಾನುದೇವತೆಗಳ ಶಕ್ತಿ ವಿಶೇಷವನ್ನು ಹೊಂದಿದಂತಹ ಅನೇಕ ವಸ್ತು ವಿಷಯಗಳ ಉಲ್ಲೇಖವೂ ಆಯಿತು. ವಿದ್ಯಾಬಲದಿಂದಲೇ ಪ್ರಕರ್ಷವಾದ ಪ್ರದರ್ಶನವನ್ನು ನೀಡಿದಂತಹ ಪಾರ್ಥನ ವಿಕ್ರಮವನ್ನು ಹೊಗಳುವ ಭರದಲ್ಲಿ ಇಂದ್ರಸೂನುವಾದಂತಹ ಆ ಐಂದ್ರಿ, ಇಂದ್ರಾನುಜನಾದಂತಹ ಉಪೇಂದ್ರನಿಗೆ ತುಲ್ಯನಾದಂತಹ ಪರಾಕ್ರಮಿ ಎಂಬ ಭರದಲ್ಲೇ ತಾವು ಮಾತಾಡುವುದಕ್ಕೆ ಅನುವು ಮಾಡಿಕೊಟ್ರಿ. ನನ್ನಲ್ಲಿ ಕೈಲಾಸ ಅಲುಗಾಡಿಸುವಂತಹ ದೃಢತೆ ಉಂಟೋ ಇಲ್ಲವೋ ಗೊತ್ತಿಲ್ಲ. ವೈಕುಂಠವಾಸಿಯ ಸಂಕಲ್ಪಕ್ಕೆ ಪ್ರತಿಯಾಗಿ ನಿಲ್ಲುವಂತಹ ದಾರ್ಢ್ಯ ಉಂಟೋ ಗೊತ್ತಿಲ್ಲ. ಬ್ರಹ್ಮ ಸಂಕಲ್ಪದ ವಿಧಿಯನ್ನು ಬದಲಿಸುವಂತಹ ಯೋಗ್ಯತೆ ಉಂಟೋ ಗೊತ್ತಿಲ್ಲ. ಆದರೆ ಕ್ಷತಿಯಿಂದ ಪಾರು ಮಾಡುವಂತಹ ವರ್ಗದಲ್ಲಿ ಉದಿಸಿದಂತಹ ಕ್ಷತ್ರಿಯರಲ್ಲಿ ಅಸದೃಶ ವೀರನೆನಿಸಿದಂತಹ ಪಾರ್ಥ ಯಾವ ಯಾವ ಶರವಿದ್ಯಾ ಚಮತ್ಕೃತಿಯನ್ನು ಇಲ್ಲಿ ತೋರಿದ್ದಾನೋ ಅದೆಲ್ಲವನ್ನು ಯಥಾವತ್ತಾಗಿ ಅವನಿಗೆ ಸರಿ ಎನಿಸುವಂತೆ ಅಲ್ಲ, ಮಿಗಿಲೆನಿಸುವ ಕೌಶಲದಲ್ಲಿ ಪ್ರದರ್ಶಿಸಬಲ್ಲೆ. ಹಾಗೆ ಪ್ರದರ್ಶಿಸಿದ್ದರಿಂದಲೇ ಪಾರ್ಥ ಏವ ಧನುರ್ಧರ ಅಂತ ನೀವು ಹೇಳಿಕೆ ಹೊರಡಿಸುವುದಕ್ಕೆ ಹೊರಟದ್ದಾದರೆ ನಾ ತಡೆದದ್ದು ಅದಕ್ಕೆ. ಇಲ್ಲಿ ಕೊಟ್ಟ ಪ್ರದರ್ಶನದ ಆಧಾರದಲ್ಲೇ ಆ ನೆಗಳತೆ ಆ ಕ್ಷತ್ರಿಯ ಕುಮಾರನಿಗೆ ಸಿದ್ಧಿಸುವುದಾದರೆ ಪಾರ್ಥ ಏವ ಧನುರ್ಧರ ಅಂತಾಗಬೇಕಾದ್ರೆ, ಧನುರ್ಧಾರಿಗಳಲ್ಲಿ ಪಾರ್ಥನೊಬ್ಬನೇ ಅಂತಾಗಬೇಕಾದರೆ ಅನನ್ಯತ್ವ ಬೇಕು, ಅದ್ವಿತೀಯತ್ವ ಬೇಕು. ಅವನಿಗೆ ಅನ್ಯನಾದ ನಾನಿದ್ದೇನೆ ಅಷ್ಟನ್ನು ಪ್ರದರ್ಶಿಸುವುದಕ್ಕೆ ಯೋಗ್ಯತೆಯನ್ನು ಹೊಂದಿ ಅವನಿಗೆ ದ್ವಿತೀಯನಾಗುವುದಕ್ಕೆ ಸಮ್ಮತಿ ಇಲ್ಲ ಅಂತ ಸಾರುವುದಕ್ಕೆ ಧನುಷರಗಳನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತದ್ದು. ಆಚಾರ್ಯ ಸ್ಥಾನದಿಂದ ಔದಾರ್ಯವನ್ನು ಪ್ರದರ್ಶಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಾದರೆ ಮಂತ್ರಾಸ್ತ್ರ ಪರಂಪರೆಯನ್ನು ಒಳಗೊಂಡಂತೆ ಪಾರ್ಥ ತೋರಿದ ಸರ್ವವು ಇಂದು ಪ್ರದರ್ಶಿತವಾಗ್ತದೆ. ಅನುಮತಿಯನ್ನು ದಯಪಾಲಿಸಿ. ಅನುಮತಿ ಉಂಟೋ ಗುರುಗಳೇ? ಒಮ್ಮೆಗೆ ತೋರಿಸುವುದಕ್ಕೆ ಅನುಮತಿ ಉಂಟು. ತಾವು ಅಲ್ಲಿಂದಲೇ ಹೀಗೆ ಹೇಳಿ ಮೌನದಿಂದಲೇ ಒಂದು ನಸುನಗುವನ್ನು ಬೀರಿದ್ದರೆ ಹಿಂದಿನ ಆತ್ಮವಿಶ್ವಾಸ ನನಗೆ ಅರ್ಥ ಆಗ್ತದೆ. ಇವ ಹೇಳುವುದು ಮಾತ್ರ, ಹೇಳಿದ್ದನ್ನೆಲ್ಲ ಮಾಡುವುದಕ್ಕಾಗುವುದಿಲ್ಲ ಅಂತಲ್ವ? ಇದೋ ಅಗ್ನಿತತ್ವಾಧಿಷ್ಠಿತವಾದ ಅಗ್ನಿಯಸ್ತ್ರದಿಂದ ತೊಡಗಿ ವಾರುಣ ಅಲ್ಲ, ಅವ ತೋರಿದಂತಹ ಅನ್ಯಾನ್ಯ ಶರತಮತ್ಕೃತಿಗಳು ದೈವೀ ಸಾನ್ನಿಧ್ಯ ನಿಕ್ಷೇಪವನ್ನು ಮಾಡಿ ಅಸ್ತ್ರ ಪ್ರಯೋಗ ಪರಿಣತಮತಿ ತಾನು ಅಂತ ತೋರುವುದಕ್ಕಾಗಿ ಅವನು ತೋರಿದ್ದು. ಅದು ವಾಯವ್ಯಾಸ್ತ್ರವಿರಬಹುದು, ಪರ್ವತಾಸ್ತ್ರವಿರಬಹುದು, ವಜ್ರಾಸ್ತ್ರವಿರಬಹುದು, ಅಥವಾ ಅನ್ಯಾನ್ಯ ಭಿನ್ನ ಭಿನ್ನವಾದದ್ದು. ಆವ ಪರಿಯಲ್ಲಿ ಪಾರ್ಥ ತೋರಿದ ಅಷ್ಟೂ ಬಿಲ್ವಿದ್ಯಾ ಚಮತ್ಕೃತಿಯನ್ನು ಒಂದರ ಹಿಂದೆ ಒಂದಾಗಿ ಪುಂಖಾನುಪುಂಖವಾಗಿ ಇದಾ ಪ್ರದರ್ಶಿಸಿದ್ದಾರೆ. ಇಷ್ಟಕ್ಕೆ ಮುಗಿಯಿತು ತಲ್ಲಾದರೆ ಬಾರಿ ಕಂಡರಿಯಲಿ ಎನ್ನುವ ಕೆಣಕಿನ ಸಭೆಗಿದರೆ ಕುಲದಲ್ಲಿದ್ದಂತಹ ಗುರುಕುಲದಲ್ಲೇ ನೀನು ಅದ್ವಿತೀಯನಾಗಿ ಹೊರಹೊಮ್ಮಿದ್ದಿ ಎಂಬುದರಿಂದ
ಪ್ರಪಂಚ ವ್ಯಾಪಕವಾದ ಯೋಧನಾಗಿ ನೀನು ಪ್ರತಿಷ್ಠಿತನಾಗುತ್ತೀ ಎಂಬಂತಹ ಭ್ರಮೆಯಲ್ಲಿದ್ದರೆ ಪಾರ್ಥನೆ ಎದ್ದು ಶರವನ್ನು ತುಡುಕು. ಕಲಿಸುವುದಕ್ಕೆ ಲೋಕದಲ್ಲಿ ಗುರುಗಳು ಒಬ್ಬರೇ ಹೇಗಲ್ವೋ, ಕಲಿಯುವ ವಾಂಛೆಯನ್ನು ತೋರಿದವರೆಲ್ಲರೂ ಶಿಷ್ಯರಾಗಬಲ್ಲರು ಅಂತ ನಿರೂಪಿಸಿದರೆ ವಿದ್ಯಾಸಿದ್ಧಿ ಅವರನ್ನೂ ಆಶ್ರಯಿಸ್ತದೆ ಎಂಬುದನ್ನು ನಿರೂಪಿಸುವುದಕ್ಕೆ ದ್ವಂದ್ವವಾದರೆ ದ್ವಂದ್ವ, ದ್ವೈರಥವಾದರೆ ದ್ವೈರಥ, ಸರಿ ಮಿಗಿಲೆನಿಸುವಂತೆ ತೋರುತ್ತೇನೆ ಅಂದದ್ದು. ಸರಿ ಸಮನಾಗಿ ನೀ ತೋರಿದ ಅಸ್ತ್ರಕೌಶಲವನ್ನು ಪ್ರದರ್ಶಿಸಿದ ನಾನು ನಿನಗೆ ಸೆಣಸುವ ಬಯಕೆಯೇ ಉಂಟು. ಏಕಮೇವನು ಅದ್ವಿತೀಯನು ಏಕಮೇಯತ್ವವನ್ನು ಅದ್ವಿತೀಯತ್ವವನ್ನು ಹೊಂದುವುದಕ್ಕೆ ದ್ರೋಣ ಶಿಷ್ಯನಾಗಿ ದ್ರೋಣ ಗುರುಕುಲದಲ್ಲಿ ಬೆಳೆಯುವುದೊಂದೇ ಮಾರ್ಗ ಎಂಬ ಭ್ರಮೆ ನಿನಗಿರುವುದಾದರೆ ಅನ್ಯ ಗುರುಕುಲದಲ್ಲಿ ಅನ್ಯ ಗುರುಗಳನ್ನು ಆಶ್ರಯಿಸಿದ ಯೋಧರು ಪಾರ್ಥನನ್ನು ಸಲೀಲವಾಗಿ ಮೀರುವ ಬಗೆ ಹೇಗೆ ಅಂತ ನಾನು ತೋರಿಕೊಡ್ತೇನೆ. ಏಕಮೇವ ದ್ವಿತೀಯತ್ವ ಬರುವುದಾದರೆ ಪಾರ್ಥನನ್ನು ಮೀರಿ ಈ ವಸುಸೇನನಿಗೆ ಬರಲಿ, ಎದುರಾಗು ಹೇಳು. ಬಲಗುಣ ರೋಷ ಜಾಲವೋ ಎನಗಿದಿರೆ ಏನಾಡಿದೆಯೋ ಕರ್ಣ? ಪಂಥಾಹ್ವಾನದ ಮಾತು. ಪಂಥಾಹ್ವಾನ ಇಲ್ಲಿ ಇರುವುದು ಪರೀಕ್ಷಾರಂಗ ಅನ್ನುವಂತಹ ವೇದಿಕೆ. ಈ ಪರೀಕ್ಷಾರಂಗದಲ್ಲಿ 105 ಜನರಲ್ಲಿ ಗುರುಗಳು ಯಾರು ಶ್ರೇಷ್ಠರು ಅಂತ ನಿರ್ಧಾರ ಮಾಡಿ ಪಾರ್ಥಯೇವ ಧನುರ್ಧರಃ ಎನ್ನುವಂತಹ ಬಿರುದನ್ನು ಕೊಟ್ಟದ್ದು ಈ ಪಾರ್ಥನಿಗೆ. ಆ ಬಿರುದು ಕೊಡಬೇಕಾದ್ರೆ ಅದಕ್ಕೊಂದು ವ್ಯಾಪ್ತಿ ನಿರ್ಣಯ ಆಗಬೇಕಲ್ಲ. ವ್ಯಾಪ್ತಿ ನಿರ್ಣಯದ ಪ್ರಶ್ನೆ ಮತ್ತೆ ಗುರುಕುಲದಲ್ಲಿ ಪಾರ್ಥಯೇವ ಧನುರ್ಧರ ಅಂದ್ರೆ ಆಕ್ಷೇಪ ಇರಲಿಲ್ಲ, ದ್ರೋಣ ಶಿಷ್ಯರಲ್ಲಿ ಪಾರ್ಥಯೇವ ಧನುರ್ಧರ ಅಂದ್ರೆ ಆಕ್ಷೇಪ ಇರಲಿಲ್ಲ. ಆದರೆ ಪ್ರಪಂಚ ವ್ಯಾಪಕವಾದ ವ್ಯಾಪ್ತಿಯನ್ನು ಆ ವಾಕ್ಯಕ್ಕೆ ಹೊಂದಿಸುವುದು ಹೌದಾದರೆ ನಾನು ಉಸಿರಾಡ್ತಾ ಇರುವಾಗ ಅದು ಸ್ಥಾಪಿತ ಆಗುವುದಿಲ್ಲ ಅಂತ ತೋರುವುದಕ್ಕೆ ನನ್ನ ಮಾರ್ಗಣಗಳು ಮಾತಾಡಿದ್ದು. ಕರ್ಣ, ನಿನ್ನ ಮಾರ್ಗಣಗಳು ಮಾತಾಡಿರಬಹುದು, ಆದರೆ ನೀನು ಮೊದಲಿಗೆ ಆಡಿದೆ. ಸಭಿಕರಲ್ಲಿ ಕುಳಿತಿದ್ದವ ಎದ್ದು ಬಂದು ಗುರುಗಳೇ ನನ್ನ ಮನದ ಅಭಿಪ್ರಾಯವನ್ನಿಲ್ಲಿ ಹೇಳುತ್ತಾ ಇದ್ದೇನೆ ಎನ್ನುವ ಹಾಗೆ. ಅಲ್ಲ, ನಿನಗೆ ನಾನೇನು ವೈರಿಯೋ ಅಂತ? ವೈರಿ ಅಂತೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ವೈರ ಇಲ್ಲದೆ ಸ್ಪರ್ಧೆ ಆಗಬಹುದಲ್ಲ? ಸ್ಪರ್ಧೆ ಆಗಬಹುದು. ಸ್ಪರ್ಧೆ ಸುಖ ಸುಮ್ಮನೆ ನಾವು ಸ್ಪರ್ಧೆ ಮಾಡುತ್ತೇವೆ ಅಂತ ಹೊರಟ್ರೆ ಅದಕ್ಕೊಂದು ಅರ್ಥ ಬೇಕಲ್ಲ. ಯಾವತ್ತಿಗೂ ಸ್ಪರ್ಧೆ ಅನ್ನುವಂಥದ್ದು ಹಿರಿಯರು ಅಥವಾ ಅನುಭವಿಗಳು, ತಜ್ಞರು, ಪ್ರಾಜ್ಞರು ನಿರ್ಧರಿಸಿ ಒಂದು ವೇದಿಕೆಯನ್ನು ಸಿದ್ಧಪಡಿಸುವಂಥದ್ದು. ನಮ್ಮ ಪರೀಕ್ಷಾ ರಂಗವನ್ನು ಸ್ಪರ್ಧೆ ಅಂತ ಆಡುವುದಕ್ಕಾಗುವುದಿಲ್ಲ. ಈ ಪರೀಕ್ಷಾ ರಂಗದಲ್ಲಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಶ್ರೇಣಿಯಲ್ಲಿ ಉತ್ತೀರ್ಣನಾದವ ಯಾರು ಅಂತ ನಿರ್ಧರಿಸಬೇಕಾದದ್ದು ಪರೀಕ್ಷಾ ರಂಗವನ್ನು ಸಿದ್ಧಪಡಿಸಿದಂತಹ ಗುರುಗಳ ಕರ್ತವ್ಯ. ಅದಕ್ಕೆ ಸರಿಯಾಗಿ ಗುರುಗಳು ಆಡಿದಂತಹ ಮಾತು ಪಾರ್ಥನೆ ಶ್ರೇಷ್ಠ ಎನ್ನುವ ಹಾಗೆ. ಅದನ್ನು ಬಂದು ನೀನು ಪ್ರಶ್ನೆ ಮಾಡುತ್ತಾ ಇದ್ದಿ ಅಂತಾದ್ರೆ ನಿನ್ನ ಅನ್ನಕ್ಕೇನು ನಾನು ಕಲ್ಲು ಹಾಕಿದ್ದೇನೋ ಅಥವಾ ನಿನ್ನ ಮನೆಯವರಿಗೆ ಅನ್ಯಾಯ ಮಾಡಿದ್ದೇನೋ? ಮನೆಯವರ ವಿಚಾರ ಬಿಡುವ, ನಿನ್ನನ್ನು ಈ ಭೂಮಿಯಲ್ಲಿ ತಲೆ ಎತ್ತಿ ಬದುಕುವುದಕ್ಕೆ ನಾನು ಬಿಡದೇ ಇದ್ದವನು ಅದೂ ಅಲ್ಲ. ಆದರೆ ಪಾರ್ಥನಿಗೆ ಸಮನಾಗಿ ಅಲ್ಲ, ಅವನಿಂದಲೂ ಮಿಗಿಲಾಗಿ ನಾನು ಅಸ್ತ್ರ ಪ್ರಯೋಗವನ್ನು ಮಾಡುವಂತಹ ಸಾಮರ್ಥ್ಯವಂತ ಅಂತ ನೀನಾಡಿದೆ, ಪ್ರಯೋಗಿಸಿದೆ. ನಾನು ಅದನ್ನು ನೋಡಿದೆ. ನೋಡಿಯೂ ಸುಮ್ಮನೆ ಉಳಿಯುವುದಕ್ಕೆ ಹೊರಟ್ರೆ ಗುರುಗಳು ಕೊಟ್ಟ ಬಿರುದಿಗೊಂದು ಮರ್ಯಾದೆ ಬೇಡುವೋ? ಅದು ಎಷ್ಟು ಮರ್ಯಾದೆಯ ಸೀಮಿತತೆಯನ್ನು ಹೊಂದಿದೆ ಅಂತ ತೋರಿಸುವುದಕ್ಕೆ ಅಲ್ವೋ ನಾನು ಎದ್ದು ನಿಂತದ್ದು. ಅದರ ಮರ್ಯಾದೆ ಸಣ್ಣದು, ಆ ವ್ಯಾಪ್ತಿಯ ಒಳಗೆ ಅದು ಇರ್ತದೆ, ಅದಕ್ಕಿಂತ ಹಿರಿದಿಲ್ಲ ಅಂತ ಮಾಡಿದ್ದಲ್ವೋ ಕರ್ಣ. ನೀನು ನನಗೆ ಮಿಗಿಲಾಗಿ ನೀನು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಹೊರಟಿರಬಹುದು, ಆದರೆ ಗುರುಗಳ ಮಾತಿನ ಮಿತಿಯನ್ನು ನಿರ್ಧರಿಸುವುದಕ್ಕೆ ನಿನಗಿನ್ನೂ ಅರ್ಹತೆ ಯೋಗ್ಯತೆಗಳು ಬರಲಿಲ್ಲ ಅಂತ ಹೇಳುವುದಕ್ಕೆ ಇಚ್ಛಿಸ್ತೇನೆ. ಗುರುಗಳು ಅವರ ಮಾತಿನ ಮಿತಿಯನ್ನು ನಿನಗೆ ಸಂಬಂಧಿಸಿಯೇ ನಿರ್ಣಯಿಸಿದ್ದರಿಂದ ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಉಂಟು ಎಂಬ ನೆಲೆಯಲ್ಲೇ ಎದ್ದು ನಿಂತದ್ದು. ನಿನಗೆ ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಇಲ್ಲ ಅಂತ ನಾನು ಆಡುವುದಿಲ್ಲ.
ಗುರುಗಳ ಮಿತಿಯನ್ನು ಅದು ಪಾರ್ಥನ ಪರವಾಗಿ ಗುರುಗಳು ಆಡಿದರು ಅಂತ ಹೇಳುವಂತಹ ವಿಷಯವನ್ನಿಟ್ಟುಕೊಂಡು ನನ್ನನ್ನೊಬ್ಬನನ್ನು ಅಥವಾ ಬರೀ ಪಾಂಡವರನ್ನು ಇವರನ್ನು ಮಾತ್ರ ಇಲ್ಲಿ ಎತ್ತಿಟ್ಟು ಗುರುಗಳು ಆಡಿದ್ದಲ್ಲ ಎನ್ನುವಂಥದ್ದು ನಿನಗಲ್ಲ, ಎಲ್ಲರಿಗೂ ಗೊತ್ತುಂಟು. ಎಲ್ಲರಿಗೂ ಗೊತ್ತಿರುವಾಗ ಇಲ್ಲಿ 105 ಜನ ಇದ್ದವರು, ಅವರಲ್ಲಿ ಶ್ರೇಷ್ಠರನ್ನು ಅವರ ಪ್ರದರ್ಶನವನ್ನು ವೀಕ್ಷಿಸಿದ ಬಳಿಕ ಗುರುಗಳಾಡಿದಂತಹ ಮಾತು. ಹೀಗಿರುವಾಗ ಅದು ಸೀಮಿತವಾದದ್ದು, ಅದರ ಮಿತಿ ಇಷ್ಟೇ ಉಂಟು. ಅದರ ಕುರಿತಾಗಿ ನೀನು ಪ್ರಶ್ನಿಸ್ತೇನೆ ಅಂತ ಹೇಳಿದ್ರೆ ಅಯ್ಯ, ಗುರುಗಳ ಬಾಯಿಂದ ಬಂದ ಮಾತಿನ ಪ್ರಕಾರ ಹೇಳುತ್ತೇನೆ, ಸುರ ನರರಲ್ಲಿ ಈ ಪಾರ್ಥನನ್ನು ಗೆಲ್ಲುವವರು ಯಾರು ಇಲ್ಲದೆ ಇರುವಾಗ ಅವನು ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಅರ್ಹತೆಗಳು ಸಿದ್ಧಿಸುವುದೇ ಆ ಹೇಳಿಕೆಯ ಆಧಾರದಲ್ಲಿ. ಅಧಿಕಾರ ಇದ್ದ ದ್ರೋಣ ನಾನು ಕೇಳುತ್ತಿದ್ದೇನೆ, ಗುರುಸ್ಥಾನದಲ್ಲಿ ನೀ ಯಾರೋ ಕರ್ಣ? ನೀನಾರೆಲವೋ ರಾಯನೋ ರಾಜನೋ ಸೂನುವೆ ವಂಶದಲ್ಲಿ ಏನೆಂಬರು ಜನ ನರರಿಗೆ ಶರಸಂಧಾನಿಪಿ ಮರುಳೆ ಎಲ್ಲ ಮರುಳ. ಗುರುವೃದ್ಧರು ಇರುವ ಈ ಸಭೆಯಲ್ಲಿ, ನನ್ನ ಶಿಷ್ಯರು ಮೆರೆಯುತ್ತಿರುವ ಈ ಸಭೆಯಲ್ಲಿ ಬಂದು ನಿನ್ನ ಚತುರತೆಯನ್ನು ತೋರಿಸುತ್ತಿರುವ ನೀ ಯಾರು? ಯಾವ ರಾಜದ ವಂಶದ ಕುಡಿ ನೀನು? ಚಂದ್ರವಂಶವೋ, ಸೂರ್ಯವಂಶವೋ, ಮತ್ತಾವ ಕವಲಿನ ವಂಶವೋ? ಯಾರು ನೀನು? ಎಲ್ಲಿಂದ ಬಂದದ್ದು? ಏನು ನಿನ್ನ ಕುಲ? ಏನು ನಿನ್ನ ಅರ್ಹತೆ? ಎಲ್ಲದಕ್ಕೂ ಉತ್ತರ ಹೇಳಬೇಕು ಅಂತಾದರೆ ಈ ರಂಗಕ್ಕೆ ಆ ಉತ್ತರವನ್ನು ತಾಳುವಂತಹ ಸಾಮರ್ಥ್ಯ ಬೇಡುವೋ? ಇದು ಎಲ್ಲರಿಗೂ ಸಮಾನ ಅಲ್ವ ಗುರುಗಳೇ? ಕುಲವೇ ತಗಿ ಸಮರಾಂಗಣದಲ್ಲಿ ಭುಜ ಬಲವೊಂದಿದ್ದರೆ ಸಾಕು. ಸಮರಾಂಗಣದಲ್ಲಿ ಭುಜ ಬಲವೊಂದಿರೆ ಸಾಕು, ಭುಜ ಬಲವೊಂದಿರೆ ಸಾಕು. ಅಳಿವುದು ಭೇದದ ನುಡಿ ನಿಜ ಧರ್ಮದ ನೆರೆಯಲಿಯಲು ಜಗದಿ. ಕುಲವೇ ತಗೆ ಸಮರಾಂಗಣದಲ್ಲಿ ಭುಜ ಬಲವೊಂದಿರೆ ಸಾಕು. ಓ ಗುರುವರ ಕರ್ಣ, ನಾನಾಗಿಯೇ ಪ್ರಯೋಗಿಸ್ತೇನೆ ಅಂತ ಆಡ್ತಾ ಪ್ರಯೋಗ ಮಾಡಿದ್ದಲ್ಲ. ಪ್ರದರ್ಶನ ರಂಗದ ವೇದಿಕೆಯನ್ನೇರಿದ ನಾನು ಗುರುಜನರ ಅನುಮತಿಯನ್ನು ಅಪೇಕ್ಷಿಸಿ ನಿಂತ ಕಾಲದಲ್ಲಿ ಇವ ಏನೋ ತೋರ್ತಾನೆ, ಎಷ್ಟು ತೋರಿಯಾನು ಎಂಬ ಉಪೇಕ್ಷೆಯಿಂದಲೇ ಇರಬಹುದು. ನೀವು ಅಧಿಕಾರ ಕಲ್ಪಿಸಿದ ಮೇಲೆ ನಾನು ಪ್ರಯೋಗಿಸಿದ್ದು. ಈಗ ಉದ್ದಟನೆ ಹೌದು ಅಂತಾದರೆ ಗುರುಗಳ ನಿರ್ಣಯವನ್ನು ಮಾನಿಸದೆ ಪ್ರದರ್ಶನ ಮಾಡಿದ ಮೇಲೆ ಹೇಳಿಕೆ ಕೊಡ್ತಿದ್ದೆ. ಸಭೆಗೂ ಸಭಾಸದರಿಗೂ ಗೌರವ ಕಲ್ಪಿಸಿದ ಮೇಲೆ, ಆಚಾರ್ಯ ದ್ರೋಣರ ಅನುಮತಿಯನ್ನು ಅಪೇಕ್ಷಿಸಿ ನೀವು ಕೊಟ್ಟ ಮೇಲೆ ನಾನು ಪ್ರಯೋಗಿಸಿದ್ದು. ಇದೊಂದು ಸರ್ವರನ್ನು ಮೀರಬಲ್ಲ ಸುರನರೋರಗರಲ್ಲಿ ಅಸದೃಶನೆನಿಸಬಹುದಾದ ಒಬ್ಬ ಯೋಗ್ಯತೆಯನ್ನು ಹೊಂದಿದ ಕಡುಗಲಿ ಪಾರ್ಥ ಅಂತ ನೀವು ಸ್ಥಾಪಿಸುವುದಕ್ಕೆ ಹೊರಟಾಗ ಆ ಮಾತು ಒಂದು ಗುರುಕುಲದ ವ್ಯಾಪ್ತಿಗೆ ಸೀಮಿತವಾದ ಮಾತು ಅಲ್ವಲ್ಲ ಗುರುಗಳೇ? ಈಗ ಅದನ್ನು ಹೇಳುವಾಗ ನೀವು ಕುಲ ನೋಡಿದ್ದೀರಾ? ನಾಗಕುಲಕ್ಕೂ ಮನುಜ ಕುಲಕ್ಕೂ ನೀವು ತುಲನೆ ಮಾಡಲಿಲ್ವೋ? ದೇವಕುಲಕ್ಕೂ ಮನುಷ್ಯ ಕುಲಕ್ಕೂ ನೀವು ತುಲನೆ ಮಾಡಲಿಲ್ವೋ? ನರಸುರರನ್ನು ಒಟ್ಟಾಗಿ ನಿಲ್ಲಿಸಿ ಇವನನ್ನು ಹೆಚ್ಚು ಅಂತ ಹೇಳುವಾಗ, ನಾಗನರನ್ನು ಒಟ್ಟಾಗಿ ನಿಲ್ಲಿಸಿಕೊಂಡು ಇವನನ್ನು ಹೆಚ್ಚು ಅಂತ ಹೇಳುವಾಗ, ಅದರಲ್ಲಿ ಇಲ್ಲದಂತಹ ಕುಲ ಈಗ ನರವರ್ಗದಲ್ಲೇ ಒಬ್ಬನಾದಂತಹ ವಸುಸೇನಾಭಿಧಾನವನ್ನು ಹೊತ್ತ ನಾನು ಬಂದು ನಿಂತ ಕಾಲದಲ್ಲಿ ಯಾಕೆ ಬರಬೇಕೋ ನನಗೆ ಅರ್ಥ ಆಗುವುದಿಲ್ಲ. ಮಾತ್ರ ಅಲ್ಲ, ಈಗ ನೀವು ಹೇಳಿದ ಅಪ್ರತಿಮ ವೀರನು ಅವನಿಗಿಂತ ನಿಮ್ಮನ್ನು ಶ್ರೇಷ್ಠ ಅಂತ ಒಪ್ಪುವುದು ಹೌದಲ್ಲ. ಈಗ ನಿಮ್ಮನ್ನು ಶ್ರೇಷ್ಠ ಅಂತ ಒಪ್ಪುವ ಈ ಕಾಲದಲ್ಲಿ ನಿಮ್ಮ ಕುಲ ನೋಡಿ ಹೇಳಿದ್ದ ಶ್ರೇಷ್ಠ ಅಂತ, ಅಥವಾ ನಿಮ್ಮ ವಿದ್ಯೆಯನ್ನು, ಅರ್ಹತೆಯನ್ನು, ಯೋಗ್ಯತೆಯನ್ನು, ಕಲಿಸುವಲ್ಲಿದ್ದ ನಿಮ್ಮ ಪರಿಣತಿಯನ್ನು, ಇದೆಲ್ಲವನ್ನು, ನಿಮ್ಮ ಗುರುತ್ವವನ್ನು ಮಾನಿಸಿ ಹೇಳಿದ ಮಾತು.
ಕುಲದ ನೆಲೆಯಿಂದಲೇ ಹಿರಿತನ ಸಿದ್ಧವಾಗುವುದಾದರೆ ಭಾರದ್ವಾಜರೆನಿಸಿದ್ದಕ್ಕೆ ಮಾತ್ರ ನೀವು ಶ್ರೇಷ್ಠರಾಗಬೇಕಿತ್ತು, ಅಲ್ಲವಲ್ಲ. ಚಾಪಶಾಪಗಳಿಂದ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಆಚಾರ್ಯ ದ್ರೋಣರ ಪ್ರಖ್ಯಾತಿ ಹೊಂದಿದ ಚಾಪವಿದ್ಯಾ ಪರಿಣತಿಯಿಂದ ಇಂದು ಲೋಕದಲ್ಲಿ ಪಸರಿಸಿದ್ದು ಬಿಟ್ಟರೆ ಕುಲದ ನೆಲೆಯಿಂದಲ್ಲ. ಕುಲಜಾತರೆನಿಸಿದವರನ್ನು ಸಮೂಲವಾಗಿಯೇ ಕಡಿದೊಗೆಯುವಂತಹ ನೆಲೆಯನ್ನು ತನ್ನ ಬಾಹುವಿಕ್ರಮದಿಂದ ಪ್ರದರ್ಶಿಸಿದ ಆಚಾರ್ಯ ಭಾರ್ಗವರು ಮಾನ್ಯರಾದದ್ದು ಹೊಂದಿದ ವಿದ್ಯೆಯಿಂದ ಬಿಟ್ಟರೆ ಜನಿಸಿದ ಕುಲದಿಂದ ಅಲ್ಲವಲ್ಲ. ಗಾದಿ ವಂಶಜಾತನಾದಂತಹ ವಿಶ್ವಾಮಿತ್ರ ಸ್ವಸ್ಥಾಪನೆಯನ್ನು ಮಾಡಿದ್ದಿದ್ದರೆ ತನ್ನದ್ದಾದ ತಪದ ಮಾರ್ಗದ ಸಾಧನೆಯಿಂದ ಬಿಟ್ಟರೆ ಹುಟ್ಟಿದ ಕುಲದಿಂದ ಅಲ್ಲವಲ್ಲ. ಸಾಧನೆಯ ಬಲದಿಂದ ಕುಲವನ್ನು ನೀಗಿಕೊಂಡು ಮೀರಿನ ಬೆಳೆಯುವುದಕ್ಕಾಗ್ತದೆ ಅಂತ ತೋರಿಕೊಟ್ಟಂತಹ ಇಂತಹ ಮಹನೀಯರ ಬದುಕಿನ ಆದರ್ಶ ಪಥ ಮುಂದಿರುವಾಗ ಕುಲ ಯಾಕೆ ಗುರುಗಳೇ? ಕ್ಷತ್ರಿಯರಲ್ಲಿ ಶ್ರೇಷ್ಠತೆ ವರಿಷ್ಠತೆ ಸಿದ್ಧಿಸುವುದು ಬಾಹುಜರಲ್ಲಿ ಬಾಹುಬಲದಿಂದ ಹೌದು ಅಂತಾದರೆ ನಾನು ಹುಟ್ಟಿದ ನೆಲೆಯನ್ನು ಉದ್ದೇಶಿಸಿ ಇದರಿಂದ ನನ್ನನ್ನು ಮಾನಿಸಿ ಅಂತ ಹೇಳಿದ್ದಲ್ಲ. ತಂದೆ ತಾಯಿಯಂದಿರನ್ನು ಮುಂದೆ ತಂದಿರಿಸಿ ತೋರಿಸಿ ಇವರಿಗಾಗಿ ನನ್ನನ್ನು ಮಾನಿಸಿ ಅಂತ ನಾ ಕೇಳಿದ್ದಲ್ಲ. ಹೊಂದಿದ ವಿದ್ಯೆ ಸ್ಫುರಿಸುವಂತಹ ಭುಜದಂಡಗಳ ಪರಾಕ್ರಮವನ್ನು ಪಣವಾಗಿ ನಿಕ್ಷೇಪಿಸಿ ನಾ ಕೇಳಿದ್ದು. ಅದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ದು. ಈಗ ನೀವು ಆಡಿದಂತಹ ಮಾತಿನ ಯಥಾರ್ಥತೆಯೇ ನನ್ನ ಸಾಧನೆಯಿಂದ ಪ್ರದರ್ಶನದಿಂದ ಅಲುಗಾಡಿದ ಕಾಲದಲ್ಲಿ ಈಗ ನಿಮಗೆ ಕೊಲ್ಲಬೇಕು ಅಂತ ಆಗ್ತದಲ್ಲ. ಇದು ಯಾವ ನ್ಯಾಯ? ಇನ್ನೂ ಒಂದು ನೆಲೆ, ಕುಲಜಾತರಾದವರಿಗೆ ಮಾತ್ರ ವಿದ್ಯೋಪದೇಶ ಎಂಬ ನಿರ್ಬಂಧಕ್ಕೆ ಒಳಪಟ್ಟೆ ಪ್ರವೃತ್ತವಾದ ಗುರುಕುಲದಲ್ಲಿ ಒಬ್ಬಾತ ಯೋಧನಾಗಿ ಹೊರಹೊಮ್ಮಿದವನು ಆ ಗುರುಕುಲಕ್ಕಿಂತ ಹೊರಗೆ ಕುಲ ಇಲ್ಲದೆಯೂ ವಿದ್ಯಾಬಲದಿಂದ ಶೋಭಿಸಬಲ್ಲ ಒಬ್ಬ ಯೋಧ ಸಿದ್ಧನಾದಾಗ ಅವನನ್ನು ತಾಳಿಯೂ ಬಾಳಿಯಾನು ಅಂತ ನಿರೂಪಿಸಿದರೆ ಮಾತ್ರ ನಿಮ್ಮ ಗುರುತ್ವ ನಿಮ್ಮ ವರಿಷ್ಠತ್ವ ಅದು ಇಲ್ಲಿ ಸ್ಥಾಪನೆ ಆಗುವುದು. ಚಿಕ್ಕವನಾದವನ ಬಾಯಲ್ಲಿ ದೊಡ್ಡ ಮಾತು ಬರ್ತದೆ ಅಂತ ನೀವು ಉಪೇಕ್ಷಿಸಿ ಮಾಡಬೇಕಾಗಿಲ್ಲ. ನಿಮ್ಮ ಗುರುತ್ವ ನಿಮ್ಮ ಶಿಷ್ಯನಾದವನ ಶಿಷ್ಯತ್ವ ಅದು ಸ್ಥಿರೀಕೃತವಾಗಬೇಕು, ಸಾಧ್ಯವಾಗಬೇಕು ಅಂತಾದರೆ ಕುಲದ ಮಾತನ್ನು ಬದಿಗಿರಿಸಿ ಭುಜಬಲದ ಪ್ರದರ್ಶನಕ್ಕೆ ತನ್ನ ಪಂಥಾಹ್ವಾನವನ್ನು ಸೇರಿಸಿ ನನ್ನನ್ನು ಮೀರಬಲ್ಲೆ ಅಂತ ಅವ ತೋರುವುದಕ್ಕೆ ಹೊರಟ್ರೆ ಆತ್ಮವಿಶ್ವಾಸದ ಆಧಿಕ್ಯದಿಂದ ಹೇಳ್ತೇನೆ, ಗುರುದ್ರೋಣರ ಸಮಕ್ಷದಲ್ಲಿ ಪಾರ್ಥನ ಶಿರ ಹಾರಿ ಹೋದಿತ್ತು. ಎಚ್ಚರ. ಓಹೋ ಮುಚ್ಚುವಾಯಿ ಬಡ ಬಡ ಮೂರ್ಖನೆ ನುಡಿಯದಿರಿ ಬರೀ ಮುಚ್ಚುಬಾಯ್. ನಿಂದ ಮೂರ್ಖತೆಯ ಪ್ರಶ್ನೆಗಳಿಗೆ ಸಭಾ ಮಧ್ಯದಲ್ಲಿ ಉತ್ತರ ಕೊಡ್ಲಿಕ್ಕೆ ನಾ ಜನವೇ ಅಲ್ಲ. ವ್ಯಾಪ್ತಿಯನ್ನು ಮೊದಲೇ ನಿರ್ದೇಶಿಸಿ ಆಗಿದೆ. ಕುರುಕುವರರ ವಿದ್ಯಾ ಪ್ರದರ್ಶನಕ್ಕೆ ಸಿದ್ಧವಾದ ಈ ಸಭೆಯಲ್ಲಿ ನಿನಗೊಂದು ಅವಕಾಶ ಕೊಟ್ಟದ್ದಷ್ಟೇ. ಮಾತ್ರವಲ್ಲ, ನನಗೆ ಪ್ರಶ್ನೆ ಮಾಡಿ ನನ್ನ ಶಿಷ್ಯನಾದ ಅರ್ಜುನನ ತಲೆಯನ್ನೇ ಕೆರಳುತ್ತೇನೆ ಎಂದು ಹೇಳುತ್ತಿದ್ದ ನಿನಗಿಲ್ಲಿ ಸ್ಥಾನವಿಲ್ಲ. ತೊಲಗು, ಮೊದಲು ತೊಲಗು ಇಲ್ಲಿಂದ, ತೊಲಗು. ಮಾಡ್ತಾ ಇದ್ದಾರೆ ಏನೆಂಬೆ ಕರ್ಣ ಹೀನನೆ ಕುಲದಿ ಆನೆಯ ನಿಬನಲ್ಲ ದುದರಿಂದ ಜಗದಿ ಆನುತ್ತಮ ವೀರ ಶಕ್ತಿ ಸಂಪದದಿ ಸ್ಥಾನ ಮಾನವ ನೀವು ದುಚಿತವು ಮೊದದಿ ಏನನ್ನಾಡ್ತಾ ಇದ್ದಾರೆ ಎಲ್ಲರೂ. ಬಲವನ್ನೇ ಪ್ರಧಾನವಾಗಿರಿಸಿ ನಡೆಯುತ್ತಿರುವಂತಹ ಶರಪರೀಕ್ಷಾ ರಂಗದಲ್ಲಿ ಕುಲದ ವಿಷಯವನ್ನೆತ್ತಿ ಈ ಕಾಲಕ್ಕಾಗುವಾಗ ಬಲವನ್ನೇ ಎತ್ತರಿಸಿ ನಿಂತಹ ಒಬ್ಬನನ್ನು ತಡೆಯುವಂತಹ ಪ್ರಸಕ್ತಿಗೆ ನಡೆದರಲ್ಲ. ಪರಮ ಪಾವನವಾದಂತಹ ಕ್ಷೀರ ಯಾರಾದರೂ ನೋಡ್ತಾರ ಸ್ವಾಮಿ? ಕಪಿಲೆ ಕಪ್ಪಾದ ಕರು ಹಸುವಿನಿಂದ ಬಂದದ್ದು ಎನ್ನುವುದಾಗಿ. ಜೇನು ಬರ್ತದೆ, ಆ ಜೇನನ್ನು ನೋಡುವಂತಹ ಸಂದರ್ಭದಲ್ಲಿ ಯಾರಾದರೂ ಯೋಚಿಸ್ತಾರ ಇದು ಅಮನವಾದದ್ದು ಎನ್ನುವುದಾಗಿ?
ಕೆಳಗೆ ಬಿದ್ದಿದ್ದಂತಹ ಉಂಗುರ ಸದೃಶವಾದಂತಹ ರತ್ನವನ್ನು ಯಾರಾದರೂ ಎತ್ತಿ ಅದನ್ನು ಅಳಿಸಿ ಮತ್ತೆ ಅದನ್ನು ಧರಿಸ್ತಾರೆ ಬಿಟ್ಟರೆ ಅದನ್ನು ಬಿಸಾಡುತ್ತಾರ? ನದಿಯ ಒಳಗೆ ಇರುವಂತಹ ಸಮುದ್ರದ ಆಳದಲ್ಲಿರುವಂತಹ ಮುತ್ತು ಕಪ್ಪೆ ಚಿಪ್ಪಿನಲ್ಲಿದ್ದರೆ ಅದನ್ನು ನೋಡಿದವರು ಯಾರಾದರೂ ಇದು ಕಪ್ಪೆ ಚಿಪ್ಪಿನಿಂದ ಹುಟ್ಟಿದ್ದು, ಇದನ್ನು ನಾವು ಧರಿಸುವುದಿಲ್ಲ ಎನ್ನುವುದಾಗಿ ದೂರ ತಳ್ತಾರೋ? ಇಲ್ಲಿ ಕುಲ ಪ್ರಮುಖವಾಗುತ್ತದೆ, ಮೂಲ ಪ್ರಮುಖವಾಗುತ್ತದೆ. ಇವರಿಗೇನು ಕುಲ ಬೇಕು, ಎತ್ತರಿಕೆ ಬೇಕು, ಸಮಾನತೆ ಬೇಕು. ಯಾರಿಲ್ಲ, ಏನು ಸಮಾನತೆ ಬೇಕಲ್ಲ. ಬಾರಯ್ಯ ಹೀಗೆ ನೀನು ಬಾ. ಬಾರಯ್ಯ ಮಮ ಬಂದು ಭುವನೈಕ ವೀರ. ಧಾರಿಣಿ ಪಾಲಕ ನೀನಿನ್ನು ವೀರ. ಆರು ಸಂಭ್ರಮವಂಗ ರಾಜ್ಯದಾಸನವ ಏರಿ ಅರಸನಾಗಿ ಮೆರೆಸು ವೈಭವವ. ರಾಜಕುಮಾರ, ಇತ್ತ ಬಾರಯ್ಯ. ಅವರೆಲ್ಲ ಕುಲ ಕೇಳುವಾಗ ನನ್ನನ್ನು ಪಾಲಿಸಿದ ಅಧಿರಥ ಮುಂದೆ ಬಂದ. ಪಿತೃಸ್ಥಾನೀಯನಾದ ಅವನಿಗೆ ಮಣಿದು ತಲೆ ತಗ್ಗಿಸುವುದಲ್ಲದೆ ಈ ಕಾಲದಲ್ಲಿ ನನಗೆ ಮತ್ತೇನೂ ಮಾಡುವುದಕ್ಕೆ ತೋಚದ ಸ್ಥಿತಿಯಲ್ಲಿ ಏನು ರಾಜಕುಮಾರ, ಯಾಕೆ ನನ್ನನ್ನು ಅಪೇಕ್ಷಿಸ್ತಾ ಇದ್ದಿ? ಇತ್ತ ಬಾರಯ್ಯ. ಬಂದರೆ ನಾವು ಎಳವೆಯಲ್ಲಿ ಗುರುಕುಲದಲ್ಲಿ ಕಲಿಯುವ ಸಂದರ್ಭದಲ್ಲಿ ನಿನ್ನನ್ನು ಕಂಡವನೇ ನಾನು. ಹೌದು, ಆ ಯಾವ ಪರಿಚಯ ಸ್ನೇಹವೂ ಕೂಡ ಇಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಪ್ರಯೋಜನ ಬರಬೇಕು ಅಂತಾದರೆ ಆದರೆ ನಾನು ನಿಂತ ಸ್ಥಳದಿಂದ ಏನಾದರೂ ಮಾಡಬೇಕು. ನೀನು ಅತ್ಯಂತ ಎತ್ತರದಲ್ಲಿ ರಾಜಪುತ್ರನಾಗಿ ವಿರಾಜಿತನಾದವನು, ನೀನಲ್ಲಿಂದ ಏನೂ ಮಾಡಬಹುದು. ಆದರೆ ನನಗೆ ನಿನಗೆ ಏನು ಮಾಡ್ತೇನೆ ಕೇಳಿದ್ರೆ, ನೀನು ನನ್ನ ಬಳಿಗಾಗಿ ಬಂದ ಮೇಲೆ ನಿನಗೇನಾಗಬೇಕು ಅದೇ ಆಗುತ್ತದೆ. ಅಂದರೆ ಯಾಕೆ ನೀನು ಹೀಗೇ ನಿಂತಿರು, ತಮ್ಮಂದಿರಾದಂತಹ ದುರ್ಜಯನೋ ದುರಿಕ್ರಮ ಎಲ್ಲರೂ ಬನ್ನಿ, ಅಲ್ಲಿ ನಾನು ಕುಳಿತಿದ್ದಂತಹ ಆಸನದ ಪಕ್ಕದಲ್ಲೇ ಇನ್ನೊಂದು ಆಸನವನ್ನು ನಿರ್ಮಿಸಿ ಕುಳ್ಳಿರಿಸಬೇಕು ಒಬ್ಬನನ್ನು. ಅದಕ್ಕೆ ಬೇಕಾದಂತಹ ಎಲ್ಲ ಸುವಸ್ತುಗಳನ್ನು ಕೂಡ ಸಿದ್ಧಪಡಿಸಿ, ಎದುರಲ್ಲಿರುವವನು ವಸುಷೇಣ ಕರ್ಣ, ಹೌದು, ಎದುರಿನಲ್ಲಿರುವವ ದುರ್ಯೋಧನ. ನಿನ್ನ ಕೈಯನ್ನು ಹಿಡಿದಿದ್ದೇನೆ, ಬಾ ಹೀಗೆ ಬಾ. ಎಲ್ಲಿಗೆ ಎಲ್ಲಿಗೆ? ಬಾ ಹೀಗೆ. ನಾನು ಕೂರುವ ಆಸನದ ಪಕ್ಕದಲ್ಲಿ ಇರುವಂತಹ ಆಸನದಲ್ಲಿ ನಿನ್ನನ್ನು ಕುಳ್ಳಿರಿಸಿದ್ದೇನೆ. ಅಲ್ಲ, ಇಲ್ಲೀಗ ರಾಜರು ರಾಜಕುಮಾರರೆಲ್ಲ ಕುಳಿತುಕೊಳ್ಳುವ ಪೀಠದಲ್ಲಿ ನಿನ್ನನ್ನು ಕೂರಿಸಿದ ಮೇಲೆ ಬೇಕಾದಂತಹ ಅಭಿಷೇಚನಕ್ಕಾಗಿ ಜಲವನ್ನು ತರಿಸಿದ್ದೇನೆ. ಇದು ಯಾವುದರಕ್ಕೆ ಅಭಿಷೇಚನ? ನಿನಗೆ ಅಭಿಷೇಚನ ಆಗಬೇಕು. ಅಂಗರಾಜ್ಯದ ಅಭಿಷೇಕವನ್ನೇ ನಿನಗೆ ಕೊಟ್ಟಿದ್ದೇನೆ. ನಿನಗೆ ಬೇಕಾದಂತಹ ಮುತ್ತಿನ ಕಿರೀಟವನ್ನು ಕೂಡ ತೊಡಿಸಿದ್ದೇನೆ. ಇಲ್ಲಿರುವವರು ಈಗ ಮಾತಾಡಲಿ. ಕುಲ, ಎದುರಿಸಬೇಕಾದಂತಹ ಬಲ ಎಲ್ಲವೂ ಬೇಕಾದದ್ದು ಈಗ ಯಾರ? ಅರ್ಜುನ. ಆಗ ಮಾತಾಡಿದವ ಇಲ್ಲಿ, ಬಾ ಈಗ ಬಾ ಬಾ ನೋಡು, ಈಗ ಮಾತಾಡು ಇವನಲ್ಲಿ. ಇಲ್ಲ, ಗುರುಗಳೇನೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆಗ ಕುಲದ ಬಲ ಬೇಕಾದದ್ದು ಕೆಲವು, ಆಗಬಾರದ್ದು ಕೆಲವು ಆಗುತ್ತಾ ಉಂಟು. ಅಲ್ಲ, ಈಗ ಆಗ್ತಾ ಇರುವುದು ಸೂರ್ಯಾಸ್ತಮಾನ ಮಾತ್ರ. ಆಗಿಯೋ ಆಗದೆಯೋ, ಇಷ್ಟವಿದ್ದೋ ಬಿಟ್ಟೋ, ನನ್ನ ಶಿಷ್ಯರು ಮಹಾಪರಾಕ್ರಮಿಗಳು ಎಂಬ ಗರಿಮೆಯಲ್ಲೇ ಬೇಡದ್ದರ ವಿಷಯವನ್ನು ಮಾತನಾಡದೆ ನನ್ನ ಶಿಷ್ಯರ ಬಗೆಗಿನ ಹೆಮ್ಮೆಯಿಂದ ಸೂರ್ಯಾಸ್ತಮಯವಾಗುತ್ತಿರುವ ಇಂದಿನ ಈ ಸಭೆಯನ್ನು ಸಮಾಪ್ತಗೊಳಿಸುವ. ಆಯ್ತಲ್ಲ,
ಎಲ್ಲ ಅವರಿಗೆ ಬೇಕಾದವಾಗೆ ಮಾಡುವವರು. ಇದು ಎಲ್ಲ ಕೂಡಿ ಬಂದು ಸ್ವರ ಎಲ್ಲ ಶ್ರುತಿಗೆ ಬದ್ಧವಾಗುವಾಗ ತಂತಿ ಕಡ್ದ ಹಾಗೆ ಅಲ್ಲಿಗೆ ಮುಗೀತು ಅಂದ್ರು ಅವರು. ಕಾರಣ ತಂತಿ ಕಡ್ದದ್ದಲ್ಲ, ಓ ತಂತಿ ಸೇರಿದ್ದೀಗ. ಯಾವ ತಂತಿ? ಮನದುಳ ನಂದೀರ್ತಿ ಪಾತನಿಗಿಣಿಯ ಬಟರಿಲ್ಲ ಮನದುಳಾನಂದೀರ್ತೆ ಪಾತನಿಗಿಣಿಯ ಬಟರಿಲ್ಲ ಹದನಕಿ ಕನಪರಾಕ್ರಮಿ ಬಂದಿ ಭಾಗ್ಯದ ಕಣಿಯೋ ನೀನು ಘನಪರಾಕ್ರಮಿ ಬಂದಿ ಭಾಗ್ಯದ ಕಣಿಯೋ ನೀನು ಮನದೊಳಾನಂದಿದೆ ಪಾತನಿಗೆಣೆಯ ಬಟರಿಲ್ಲ ಹದನಕ್ಕೆ ಘನ ಪರಾಕ್ರಮಿ ಬಂದಿ ಭಾಗ್ಯದ ಕಣಿಯು ನೀನು ವಸುಶೇಣ, ಸುಯೋಧನ, ಈಗ ನಡೆದ ವಿಷಯದ ಬಗ್ಗೆ ವಿಷಾದಿಸದಿರು. ಸತ್ವವನ್ನೇ ಪ್ರಕಟಿಸಬೇಕು ಅಂತ ಬಂದರೆ ಮೂಲವನ್ನೇ ಬೆದಕುವುದಕ್ಕೆ ಎಲ್ಲರೂ ಬಯಸ್ತಾ ಇದ್ದಾರಲ್ಲ. ನೀನು ಯೋಚಿಸಿದೆಯಾ? ಮೂಲವನ್ನೇ ನೋಡುವುದು ಎಂದಾದರೆ ಅಲ್ಲಿರುವಂತಹ 5 ಮೂಲವನ್ನು ಕೂಡ ಒಮ್ಮೆ ಪರೀಕ್ಷಿಸಬೇಕಿತ್ತು. ಹಾಡುವುದಕ್ಕಲ್ಲಿ ವಿಷಯ ಉಂಟಾದರೂ ಹೇಳುವುದಕ್ಕೆ ಇದು ನಾಲಗೆ ಅಲ್ಲ ಅಂತ ತಡೆದುಳಿದೆ. ಹಾಗಿರುವಾಗ ಒಂದು ಹೇಳ್ತಾರಲ್ಲೋ, ಯುದ್ಧಕ್ಕೂ ಸ್ನೇಹಕ್ಕೂ ಸಮಾನ ಶೀಲತೆ ಬೇಕು. ಅಯ್ಯ, ಮಹನೀಯನಾಗಿ ಆಪದ್ಬಂಧುವಾಗಿ ಒದಗಿ ಬಂದೆ. ನನ್ನಲ್ಲಿ ಯಾವ ಸಮಾನ ನೆಲೆಯನ್ನು ನೀ ಕಂಡೆಯೋ ನನಗೆ ಗೊತ್ತಿಲ್ಲ. ಎತ್ತ ನೋಡಿದರೂ ಹುಟ್ಟಿಕೊಂಡ ಪ್ರಶ್ನೆಯಿಂದ ತಲೆ ತಗ್ಗಿಸಬೇಕಾದ ಅನಿವಾರ್ಯತೆ, ಅಥವಾ ಒಮ್ಮೆ ತಲೆ ತಗ್ಗಿಸಿದೆ, ಒಮ್ಮೆ ಎತ್ತರಿಸಿ ನೋಡಿದೆ. ಯಾಕೆ ಅಂದರೆ ನಾವು ಆಚರಿಸಿದ, ನಮಗೆ ಸಂಬಂಧಿಸಿದವರು ಆಚರಿಸಿದ ಸರ್ವಕರ್ಮಗಳಿಗೂ ಸಾಕ್ಷಿಯಾಗಿರುವವನು ಭಗವಾನ್ ಸೂರ್ಯನಾರಾಯಣ ಮಾತ್ರ. ಅವನನ್ನುಳಿದು ಎಲ್ಲರ ಕರ್ಮಕ್ಕೂ ಉತ್ತರವನ್ನು ಕೊಡಬಲ್ಲ ಯೋಗ್ಯತೆ ಮತ್ತಾರಿಗೂ ಇಲ್ಲವಾದ್ದರಿಂದ ಒಮ್ಮೆ ಧರಿಸಿದ ಭೂಮಿಯನ್ನು ಮತ್ತೆ ಮೇಲೆ ಬೆಳಗುವ ಸೂರ್ಯನನ್ನು ನೋಡಿದ್ದು ಬೇರೆ ಉತ್ತರ ಇಲ್ಲ ಅಂತ. ಆದರೆ ಎಲ್ಲರ ಪ್ರಶ್ನೆಗಳ ಹುಟ್ಟಡಗಿಸುವಂತೆ ನೀನು ಬಂದದ್ದು ಯಾವ ಉದ್ದೇಶದಿಂದಲೋ ಗೊತ್ತಾಗಲಿಲ್ಲ ಪುಣ್ಯಾತ್ಮ. ಉದ್ದೇಶ ಬೇರೆ ಏನಿಲ್ಲ. ನೀನು ಹೇಗೆ ಆಡಿದಿ, ಏನು ತಿಳಿಯದ ಹಾಗೆ ಮೇಲೊಮ್ಮೆ ಕೆಳಗೊಮ್ಮೆ ನೋಡಿದೆ ಎನ್ನುವುದಾಗಿ ನಿನ್ನನ್ನು ನೋಡುವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವ ಮೂಡಿದ್ದು ಸತ್ಯ. ಸ್ನೇಹ ಭಾವ ಮೂಡಿದ್ದು ಸತ್ಯ. ಮಿತ್ರ, ಸ್ನೇಹ ಭಾವಕ್ಕೆ ಯಾವ ಎಣೆ ಉಂಟು, ಯಾವ ವಿಷಯ ಉಂಟು, ಮನಸ್ಸಿನಲ್ಲಿ ಮೂಡಿದ ಭಾವ ಅಷ್ಟೇ ಅಲ್ವೇ ಸಾಕು. ಜಾತಿ ನೀತಿಗಳ ಹಂಗಿಲ್ಲದೆ, ರೀತಿ ನಿಯಮಗಳ ಪರಿಧಿಯೊಳಗಿರದೆ ವ್ಯವಹರಿಸಬಹುದಾದ ಮುಕ್ತತೆಯನ್ನು ಸಖ್ಯ ಕಲ್ಪಿಸಿಕೊಡ್ತದೆ ಎಂಬುದು ಸತ್ಯವೇ? ಸಖ್ಯದ ದ್ಯೋತಕವೋ ಏನೋ ಹೇಳ್ತಾರಲ್ಲೋ, 6 ವಿಷಯಗಳನ್ನು ಮಿತ್ರರಾಗಿದ್ದವರು ಮಾಡಬೇಕು ಎನ್ನುವುದಾಗಿ. ದದಾತಿ ಪ್ರತಿಗೃಹಾತಿ, ಹೌದು, ಗುಹ್ಯಮಾಖ್ಯಾತಿ ಪ್ರಚ್ಛತಿ, ಭುಂಕ್ತೆ ಭೋಜಯತೆ, ಇಷ್ಟು ಮಾಡಬೇಕಂತೆ. ಇದರಲ್ಲೆಲ್ಲ ಸಮಭಾಗಿಗಳಾಗಬಹುದು. ಹೌದು, ನಾ ಪ್ರತಿಗ್ರಹಣ ಮಾಡಿದೆ ನೀ ಕೊಟ್ಟ ಕೊಡುಗೆಯನ್ನು. ನಾನೇನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಇನ್ನ ಸ್ನೇಹವನ್ನೊಂದು ಕೊಟ್ಟರೆ ಸಾಕು. ಓಹೋ, ಇನ್ನು ಗುಹ್ಯ ಮಾತುಗಳು. ಈಗ ಈ ಆದ ಪ್ರಕರಣಕ್ಕೆ ಗುಹ್ಯವಾದ ಯಾವುದೋ ಒಂದು ವಿಚಾರ ಉಂಟು ಅಂತ. ಏನು ಮಿತ್ರ, ನೀನೇ ಯೋಚಿಸಿ ನೋಡು. ಈಗಾಗಲೇ ನಿನಗೆ ಎದುರಾದಂತಹ ನಮ್ಮ ಗುರುಗಳು ಹೇಳುವುದು ಅಂತ ಹೇಳಿದ್ರೆ, ಅವರಿಗೆ ಪ್ರಿಯನಾದ ಶಿಷ್ಯ ಇದ್ದಾನೆ.
ಉದ್ಘಾಟನೆ ಮಾಡುವಾಗ ಹೇಳಿದ್ರಲ್ಲ, ನನಗೆ ನನ್ನ ಮಗನಿಗಿಂತ ಪ್ರಿಯನಾದವನು ಯೋಮೇ ಪುತ್ರಾತ್ ಪ್ರಿಯತರಹ. ಅದನ್ನು ಮೊದಲೇ ಸ್ಥಾಪಿತ ಅಭಿಮಾನದ ಮಾತನ್ನು ಮೊದಲಾಗಿ ಆಡಿದ್ದಾರೆ. ಅರ್ಥ ಆಗ್ತದೆ ನನಗೆ. ಅಂತಹ ಗುರುವೇ ಈ ಕಾಲದಲ್ಲಿ ಆಡಿದ ಮಾತನ್ನು ಕೇಳಿದ್ಯಲ್ಲ, ಸಂಜೆ ಆಯಿತು, ಪರೀಕ್ಷಾ ರಂಗವನ್ನು ಮುಗಿಸೋಣ. ಸಮಾನ ಸ್ಕಂದತೆ ಅಂಗರಾಜ್ಯಾಭಿಷೇಚನವನ್ನು ನೀನು ಮಾಡಿದ್ರಿಂದ ನನ್ನಲ್ಲಿ ಸಿದ್ಧಿಸಿದಾಗ ಅವಶ್ಯ ಭಾವ್ಯವಾದ ಮುಖಾಮುಖಿಯನ್ನು ತಪ್ಪಿಸುವಲ್ಲಿ ಅವರ ಗುರುತ್ವ ಪ್ರವರ್ತಿತ ಆಯಿತು ಅಂತ ಅರ್ಥ ಆಯಿತು. ಅವರು ಗುರುಗಳಾಗಿ ಕೊನೆಯ ನಿರ್ಣಯ ಹೇಳಿದರು, ಸಂಜೆ ಆಯ್ತು ಇನ್ನು ಬೇಡ ಅಂತ. ಬೇಡ. ಆದರೆ ನನ್ನ ಪಾಲಿಗೆ ಬೆಳಕಾಗಿ ಬಂದವ ನೀನು, ಸೂರ್ಯೋದಯವಾಗಿ ಕಂಡವ ನೀನು. ನನ್ನ ಬದುಕಿನ ಬೆಳಕರಿಸುವಾಗ ನಿನಗೆ ಹೇಗೆ ನಾ ಬೆಳಕಾದೆ? ಬೆಳಕಾದದ್ದು ಸತ್ಯ. ಯಾಕೆ ಹೇಳುವುದಿದ್ದರೂ ಅಲ್ಲಿರುವ 5 ನಮ್ಮ 100 ಜನರಿಗೂ ಹಾಗೆ ಕಿತ್ತಾಟವೋ ಏನೋ ಒಂದು ವೈಮನಸ್ಸು ಇರುವುದು ಸತ್ಯ ಅಲ್ವೇ? ಊರಿಡೀ ಸುದ್ದಿ ಆದದ್ದನ್ನು ಅಡಗಿಸುವುದಕ್ಕಿಲ್ಲ. ಅರಮನೆಯ ಅರಗುವರರ ಮಧ್ಯದಲ್ಲಿ ಮನಕ್ಕಶಾಯ ಉಂಟು, ಒಬ್ಬರನ್ನು ಇನ್ನೊಬ್ಬರು ಹಣಿಯುವುದಕ್ಕೆ ನೋಡ್ತಾರೆ ಅಂತ ಸುದ್ದಿ ಆದದ್ದು ಸತ್ಯ. ಆದರೆ ಆ ಸುದ್ದಿ ಇರುವಾಗ ಈಗ ಯೋಚಿಸಿ ನೋಡು, ಇರುವಂತಹ ಧರ್ಮಜನಿದ್ದಾನೆ, ಧರ್ಮ ಕಾರ್ಯಕ್ಕಾಗಿದ್ದಾನೆ. ಸರಿ, ಇನ್ನೊಬ್ಬ ಭೀಮ, ಅದಕ್ಕೆ ನಾನೇ ಸಾಕು. ಅದು ನೀ ಹೇಳುವಾಗಲೇ ಅರ್ಥ ಆಗ್ತದೆ. ಇನ್ನು ನೋಡಿದ್ರೆ ನಕುಲ ಸಹದೇವರಿದ್ದಾರೆ, ನನ್ನ ಅನುಜರೆಲ್ಲರೂ ನೋಡಿಕೊಳ್ತಾರೆ. ಹೌದಪ್ಪ, 99 ಮಂದಿ ನಿನ್ನ ಆಜ್ಞಾಪಾಲನೆ ಮಾಡುವುದಕ್ಕೆ ಕಾತರರಾದವರಂತೆ. ಈಗಷ್ಟೇ ನೋಡಿದ್ಯಲ್ಲ? ನೋಡಿದಪ್ಪ, ನೀ ಹೇಳಿದಾಗ ಎಲ್ಲ ಸಿದ್ಧತೆಯನ್ನು ಅವರೆಲ್ಲ ಒದಗಿಸಿಕೊಟ್ಟದ್ದು. ನಾನು ಕೂತು ಹೇಳಿದ್ರೆ ಸಾಕು. ಏನು ಬೇಕು? ಸಿಂಹಾಸನವನ್ನೇ ಸಿದ್ಧ ಮಾಡಿದ್ದಾರೆ ಅಂತ ಇನ್ನೆಂತ ಬೇಕು? ನಾನು ಕೂರಬೇಕಂತ ಹೇಳಿ ಇಲ್ಲ, ಸಿಂಹಾಸನ ಕೂಡ ಸಿದ್ಧವಾಗ್ತದೆ. ಅಂತಹ ತಮ್ಮಂದಿರುವಾಗ ನಕುಲ ಸಹದೇವರನ್ನು ಅವರು ನೋಡಿಕೊಳ್ತಾರೆ. ಇನ್ನೊಂದು ಕೊರತೆ ನನ್ನ ಬದುಕಿನಲ್ಲಿ, ಅಥವಾ ನನ್ನ ಯೋಚನೆಯಲ್ಲಿ ಇದ್ದದ್ದು ಸತ್ಯ. ಯಾವ ಕೊರತೆ? ಪಾರ್ಥನನ್ನು ಯಾರು ಎದುರಿಸ್ತಾರೆ? ನಿನ್ನನ್ನು ನೋಡುವಾಗ ಪಾರ್ಥನಿಗೆ ಎದುರಾಗಿ ನಿಂತು ಒಬ್ಬಾತ ನಾನು ನಿಲ್ತೇನೆ ಎನ್ನುವ ಮಾತನ್ನಾಡಿದವ ನೀನೊಬ್ಬ. ಹಾಗಾಗಿ ನಿನ್ನ ಸಖ್ಯ ನನ್ನ ನಡೆಯಲ್ಲಿ, ನನ್ನ ಬದುಕಿನಲ್ಲಿ ಬೇಕು ಎನ್ನುವುದೇ ನನ್ನ ಭಾವ. ಹೀಗಿರುವಾಗ ಕೊಡುವುದು ಕೊಳ್ಳುವುದು ಆಯಿತು, ಇನ್ನು ಗುಹ್ಯ ಮಾತುಗಳನ್ನು ಆಡಿ ಆಯಿತು. ನನ್ನೊಂದಿಗೆ ನನ್ನ ರಾಜ್ಯ, ಈ ಕುರುಭೂಮಿ ನನ್ನನ್ನು ಹೇಗೆ ಬೇಕು ಹಾಗೆ ಬಳಸಬಹುದು ನೀನು. ಔದಾರ್ಯದ ಪರಾಕಾಷ್ಠೆಯ ಭಾವವನ್ನು ಪ್ರದರ್ಶಿಸಿದ ನಿನಗೆ ನಾನು ಹೇಗೆ ಪ್ರತ್ಯುಪಕಾರ ಮಾಡಲಿ ಗೆಳೆಯ? ನಿನ್ನ ಜೀವವೇ ಪಂಚ ಪ್ರಾಣವು ನಿನ್ನ ಜೀವವೇ ಪಂಚ ಪ್ರಾಣವು, ನಿನ್ನ ನುಡಿ ಕುರು ನೃಪನ ವಚನವು, ನಿನ್ನ ನುಡಿ ಕುರು ನೃಪನ ವಚನವು. ಇನ್ನು ನೀ ಸರಿಸಮನು ಆತನು ಧನ್ಯ ಎನ್ನಲು, ಇನ್ನು ನೀ ಸರಿಸಮನು ಆತನು ಧನ್ಯನೆನಲು. ನಿನ್ನ ಜೀವವೇ ಪಂಚ ಪ್ರಾಣವು, ನಿನ್ನ ನುಡಿ ಕುರು ನೃಪನ ವಚನವು. ಇನ್ನು ನೀ ಸರಿಸಮನು ಆತನು ಧನ್ಯ ನೆನಲು. ಅನುಮತಿ ಉಂಟು ಅಂತ ನೀನು ಘೋಷಿಸಿದ್ದರಿಂದ ಸಲುಗೆಯನ್ನು ಬಳಸಿಕೊಂಡು ಮಿತ್ರ ಅಂತ ಕರೆಯುತ್ತೇನೆ. ಮಿತ್ರನೇ ನೀನು. ನೀನಾಡಬಹುದು, ಸ್ವೀಕರಿಸುವ ನಾನು ವಿವೇಚನೆ ಇಲ್ಲದೆ ವರ್ತಿಸಕೂಡದು ತಾನೆ.
ನಿನ್ನ ಅಯ್ಯನಿಗೆ ಸಾರಥಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಅಧಿರಥನಿಂದ ಪಾಲಿತನಾದ ಸೂನು ನಾನು. ನನ್ನ ಜೀವಯೋಗ್ಯತೆಯನ್ನು ನೀನು ಸ್ಫುಟವಾಗಿ ಸಾರುತ್ತಾ ಹೋದೆ, ನನ್ನ ಅನುಮತಿಯನ್ನು ಪಡೆದಲ್ಲ. ಪರಾಕ್ರಮಿಯಾದವನು ಸ್ಫುಟವಾಗಿ ಪ್ರಕಟವಾದ ಬಗೆಯಿಂದಲೇ ಅವನ ಹಿನ್ನೆಲೆ ಮುನ್ನೆಲೆಗಳೇನು ಅಂತ ಲೋಕಕ್ಕೆ ವಿದಿತವಾಗಬೇಕು. ಯಾವ ಕುಲವನ್ನು ಅನ್ವೇಷಿಸ್ತೀರಿ ಅಂತ ನೀನು ಪ್ರಶ್ನಿಸಿದ ಭರದಲ್ಲಿ ವಾಚಾಳಿಗಳಾದವರೆಲ್ಲ ಮೌನಿಗಳಾದರು. ನನ್ನನ್ನು ಕುರು ಸಾಮ್ರಾಜ್ಯವನ್ನು ಯಥೇಷ್ಟವಾಗಿ ಅನುಭವಿಸುವಂಥ ಔದಾರ್ಯದ ಪರಾಕಾಷ್ಠೆಯನ್ನು ಬಿಂಬಿಸ್ತಾ ನೀನು ಆಡಿದ ಮಾತು ರೋಮಹರ್ಷಣವನ್ನು ತಂದಿತು. ಸಾಮ್ರಾಜ್ಯ ಕಾಮನೆಯಿಂದಲೋ ಭೋಗ ಕಾಮನೆಯಿಂದಲೋ ವಿದ್ಯಾ ಪ್ರದರ್ಶನದ ರಂಗವೇರಿ ಧನುರ್ವಿದ್ಯಾ ಪ್ರದರ್ಶನವನ್ನು ಪಣವಾಗಿ ನಾನು ಇರಿಸಿದ್ದಲ್ಲ. ಮತ್ತೆ ಬದುಕಿನ ಕೆಲವು ಅನಿವಾರ್ಯತೆ ಅನಿರ್ವಚನೀಯವಾಗಿರ್ತದೆ. ಅದು ಯಾಕೆ ನಿನಗೆ ಬೇಕು ಅಂದರೆ ಉತ್ತರ ಇಲ್ಲ. ಅದು ಇಲ್ಲದಿದ್ದರೆ ಉಸಿರಾಡುವುದಕ್ಕಾಗುವುದಿಲ್ಲ ಎಂಬುದು ವಾಸ್ತವ. ಧನುರ್ವಿದ್ಯೆಯ ಕುರಿತಾದ ಮಮತೆ ಅದು ನನ್ನ ಕ್ಷೇತ್ರ. ಅದರಲ್ಲಿ ಸಾಧನೆ ಮಾಡುವುದಕ್ಕೆ ನಾನು ಉದಿಸಿದವನು. ಈ ಭಾವ ಮನದೊಳಗೆ ಬಂದು ಬೇರೂರಿ ವೃಕ್ಷವಾಗಿ ಫಲಿಸುವುದಕ್ಕೆ ತೊಡಗಿದ ಕಾಲದಲ್ಲಿ ಕಡಿತೇವೆ ಅಂತ ಕೈದು ಹಿಡ್ಕೊಂಡು ಬುಡದತ್ತ ದೃಷ್ಟಿ ನೆಟ್ಟರೆ ಪ್ರತಿರೋಧ ತೋರದೆ ನನಗೆ ನಿರ್ವಾಹ ಇಲ್ಲ. ಯಾಕೆ ಅಂದರೆ ಇದನ್ನು ಮನದಲ್ಲಿ ಬೆಳೆಸಿ ಆಗಿದೆ ನಾನು. ಆಗ ಅದಕ್ಕೆ ಆಶ್ರಯವನ್ನು ಕಲ್ಪಿಸಿ ನೀನು ಬೇಕಾದ ಫಲವನ್ನು ಇದು ಕೊಡು, ಇದರಲ್ಲಿ ಕೊಡು, ನಾನು ಆಶ್ರಯ ಕಲ್ಪಿಸ್ತೇನೆ ಅಂತ ಔದಾರ್ಯವನ್ನು ತೋರುತ್ತಾ ಅಂಗರಾಜ್ಯಾಭಿಷೇಚನವನ್ನು ಮಾಡಿದೆ. ಇತಿಹಾಸವನ್ನು ಅರಿತವರ ಆಡಿದ ಮಾತನ್ನು ಕೇಳಿದರೆ ಕುರುಧರೆಯ ಸಿಂಹಪೀಠಕ್ಕೆ ಅಧೀನವಾಗಿದ್ದುಕೊಂಡು ಸೂತಕುಲ ಸಂಜಾತರಾದವರು ಪಾಲಿಸಿದ ಭೂಪ್ರದೇಶವಂತೆ ಅಂಗರಾಜ್ಯ ಅಂದರೆ. ಅಂದರೆ ಸೂತಕುಲ ಸಂಜಾತರಾದವರೇ ಪಾಲಿಸಿದ ಒಂದು ಭೂಭಾಗವನ್ನು ಸೂತಕುಲ ಜಾತನಾದವನು ವಿಕ್ರಮಿಯಾಗಿ ಸ್ನೇಹಿತರಾಗಿ ಒದಗುತ್ತಾನೆ ಅಂತ ನನಗೇ ಧಾರೆ ಎರೆದು ವಿಕ್ರಮಿಗಳು ವಿರೋಧಿಸುವುದಿದ್ರೆ ಈಗ ವಿರೋಧಿಸಿ ಅಂದಾಗ ಯಾರೂ ವಿರೋಧಿಸಲಿಲ್ಲ. ಇಲ್ಲ, ನಿನ್ನ ಕರ್ತೃತ್ವ, ನಿನ್ನ ನಿರ್ಣಯದ ಶಕ್ತಿ, ಅದರ ದಾರ್ಢ್ಯ ಎಲ್ಲದರ ವಿಶ್ವರೂಪ ದರ್ಶನವಾಗ್ತಾ ಉಂಟು. ಇಷ್ಟು ಏನೂ ಇಲ್ಲದವನಿಗೆ ಆಶ್ರಯ ಕಲ್ಪಿಸಿ ಇಷ್ಟು ಆಡಿ ಮಾಡಿದೆಯೋ ಇಲ್ವೋ, ನನಗೆ ಕೊಡಬಹುದಾದ ಎಲ್ಲವನ್ನು ನೀನು ಕೊಟ್ಟಾಯಿತು ಅಂತ ಭಾವಿಸ್ತೇನೆ. ಮಿತ್ರ, ಓ ಯೋಚಿಸಿ ನೋಡು. ನನ್ನ ಕರ್ತೃತ್ವ ಜೊತೆಗೆ ನಿನ್ನ ಬಲ, ನೀನು ತೋರಿಸಿದ ಪ್ರಾವೀಣ್ಯತೆ ಎಲ್ಲವೂ ಕೂಡ ಅದರಲ್ಲೇ ಅಡಕವಾಗಿದ್ದದ್ದು ಸತ್ಯವಲ್ವೇ? ನನ್ನ ಬದುಕು ನೆಲೆಗೊಳ್ಳುವುದಕ್ಕಾಗಿ ನಿನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ನನಗೊಂದು ನೆಲೆ ಕಲ್ಪಿಸಿದ ಮೇಲೆ ಇದೋ ನನ್ನ ಅಂತರಂಗದ ಪ್ರಾಣದ ಜೊತೆಯಲ್ಲಿ ನಿನ್ನ ಮೈತ್ರಿಗೊಂದು ನೆಲೆ ಕಲ್ಪಿಸ್ತಾ ಇದ್ದೇನೆ. ಈ ಮೈತ್ರಿ ಇನ್ನು ಇಲ್ಲಿಂದ ಕದಲಬೇಕು ಅಂತಾದರೆ ನನ್ನ ಪ್ರಾಣವಾಯು ನನ್ನ ಶರೀರದಿಂದ ಕದಲಿ ಹೋಗಬೇಕು. ಆದರೆ ಪ್ರಾಣವಾಯುವಿನಷ್ಟೇ ಪಾವಿತ್ರ್ಯವನ್ನು ಪ್ರಾಮಾಣ್ಯವನ್ನು ಕಲ್ಪಿಸಿ ಧೃತರಾಷ್ಟ್ರ ಸೂನುವಾದ ನಿನ್ನ ಮೈತ್ರಿಯನ್ನು ನಾನು ಒಳಗೇ ಅಂತರ್ಭಾವದಲ್ಲಿ ಇರಿಸಿಕೊಳ್ತೇನಾದರೂ ನಾನು ಉಸಿರಾಡುವುದು ಯಾಕಾಗಿ ಅಂತ ನಿನಗೂ ಗೊತ್ತಿರಬೇಕು. ಇದು ಅಪೇಕ್ಷೆ. ಪ್ರಾಣದಂತೆ ನಿನ್ನನ್ನು ಒಳಗಿರಿಸಿಕೊಳ್ತೇನೆ, ಆದರೆ ನಾ ಪ್ರಾಣಧಾರಣೆ ಮಾಡುವುದು ಆ ಪಾರ್ಥನಿಗೊಡ್ಡಿದ ಪಂಥಾಹ್ವಾನವನ್ನು ಸಾಧಿಸುವುದಕ್ಕೆ. ಬೇರೆ ಉತ್ತರ ಇಲ್ಲ ಮಿತ್ರ. ನಿನಗೆ ಯಾಕೆ ಆಯುಧ? ನಿನಗೆ ಯಾಕೆ ಆಯುಧ ವಿದ್ಯೆ? ನನ್ನಲ್ಲಿ ಸಾಮ್ರಾಜ್ಯ ಇದ್ದದ್ದಿಲ್ಲ, ಕೋಶವರ್ಧನೆ ಮಾಡುವ ಮಹತ್ವಾಕಾಂಕ್ಷೆ ಇಲ್ಲ. ನಾ ಬೆಳೆದು ಕ್ಷತ್ರಿಯ ವರ್ಗದಲ್ಲಿ ಈ ವಿಧಾನದಲ್ಲಿ ಈ ಸ್ಥಾನದಲ್ಲಿ ಪ್ರತಿಷ್ಠಿತನಾಗ್ತೇನೆ ಅಂತ ಹುಚ್ಚು ಹಂಬಲವು ನನಗಿಲ್ಲ. ಆದರೂ ಆಯುಧ ವಿದ್ಯೆ ನನಗೆ ಬೇಕು. ಯಾಕೆ ಬೇಕು? ಈಗ ನೀನು ಕೊಟ್ಟ ಅಂಗರಾಜ್ಯ ವರ್ಧನೆಗೂ ಅಲ್ಲ, ನೀನು ನನ್ನನ್ನು ಪ್ರಭುವಾಗಿಸು. ನಾ ದಾಸಭಾವದಿಂದ ಅದರ ಸರ್ವ ಲಾಭಾಂಶವನ್ನು ನಿನಗೇ ಒಪ್ಪಿಸುವವನು, ಅದರಿಂದ ಸಿಗಬಹುದಾದ ಸರ್ವ ಪ್ರಾಪ್ತಿಯನ್ನು ನಿನಗೇ ಒಪ್ಪಿಸುವವನು. ಹಾಗಾದರೆ ಕರ್ಣನಿಗೆ, ಈ ವಸುಸೇನನಿಗೆ ಕೈಯಲ್ಲಿ ಆಯುಧ ಯಾಕೆ ಬೇಕು ಅಂತ ಕೇಳಿದರೆ ನನಗೆ ಹೇಳುವುದಕ್ಕೊಂದು ದೃಢವಾದ ಉತ್ತರ ಬೇಕು. ಆ ಉತ್ತರಕ್ಕೆ ಇನ್ನು ಮುಂದೆ ಹೆಸರು ಅರ್ಜುನ ಅಂತ. ಹಾಗಿದ್ರೆ ಅರ್ಜುನನನ್ನು ವಿರೋಧಿಸುವುದಕ್ಕೆ, ಮೀರುವುದಕ್ಕೆ, ಅರ್ಜುನನೆದುರು ಸ್ಥಾಪಿತನಾಗುವುದಕ್ಕಾಗಿ ಕರ್ಣನಿಗೆ ಆಯುಧ ಬೇಕು, ಅಸ್ತ್ರ ಬೇಕು, ಅಸ್ತ್ರವಿದ್ಯೆ ಬೇಕು. ಇನ್ನು ವಸುಸೇನನ ಬದುಕಿನ ಅವಿಭಾಜ್ಯವಾದ ಉಭಯ ಘಟಕಗಳು
ಸುಯೋಧನನ ಜೊತೆಗಿನ ಮೈತ್ರಿ ಬಂಧ, ಅರ್ಜುನನ ಜೊತೆಗಿನ ವೈರ ಬಂಧ. ನಾ ಪ್ರಾಣ ಧರಿಸಿದರೆ ನನ್ನೊಳಗೆ ಸುಯೋಧನ ಇದ್ದಾನೆ. ನಾನು ಅರ್ಜುನ ವಿರೋಧ ಬಿಡಬೇಕು ಅಂತಾದರೆ ನನ್ನ ಪ್ರಾಣ ಹೋಗಬೇಕು. ಇದರ ಇನ್ನೊಂದು ಆಯಾಮ ಏನು ಗೊತ್ತೋ? ಹೇಗೆ? ನಿನ್ನನ್ನು ಪ್ರಾಣದಂತೆ ಒಳಗೆ ಧರಿಸ್ತೇನೆ, ನಿನ್ನೊಳಗೆ ಈ ದ್ವಂದ್ವಕ್ಕೆ ಬೇಕಾದ ಅವಕಾಶ ಕಲ್ಪಿಸುವಂತಹ ಒಂದು ಹಂಬಲ ನನಗಾಗಿ ಜಾಗೃತವಾಗಿರಲಿ. ಈಗ ನನಗೆ ಬೇಕಾದದ್ದು ಅದೊಂದೇ, ಅದು ಕೊಟ್ಟರೆ ನೀನೆಲ್ಲ ಕೊಟ್ಟಂತೆ. ಅದೊಂದು ನನಗೆ ಲಭ್ಯ ಆಗದಿದ್ರೆ ನನ್ನ ಬದುಕಿನಲ್ಲಿ ಎಲ್ಲ ಸಿಕ್ಕಿಯೂ ನಾನು ಬರಿದಾದಂತೆ. ಅದನ್ನು ನೀನು ಕಲ್ಪಿಸ್ತಿ ಅಂತ ಆದರೆ ಅದಕ್ಕೆ ಪ್ರತಿಯಾಗಿ ನನ್ನನ್ನೇ ನಾನು ನಿನಗೆ ತೆತ್ತುಕೊಳ್ತೇನೆ. ಈಗ ನಿನ್ನ ಕೈಯನ್ನು ನಾನು ಹಿಡಿದದಕ್ಕೆ ನೀನು ನನಗೆ ಕೊಡುತ್ತಿರುವುದು ನಿನ್ನ ಬದುಕು. ಸತ್ಯವೇ? ಆಯ್ತು ಮಿತ್ರ, ಇದೆಂದಿಗೂ ಹೌದು. ಇದೆರಡನ್ನು ಏಕಕಾಲದಲ್ಲಿ ಹೇಳಿದ್ದರ ಮರ್ಮ ಇನ್ನೂ ಒಂದುಂಟು. ನಾ ದುರ್ಯೋಧನ ಮೈತ್ರಿಗಾಗಿ ಅರ್ಜುನ ವಿರೋಧವನ್ನೂ ಬಿಡಲಾರೆ, ಅರ್ಜುನ ವಿರೋಧಕ್ಕಾಗಿ ದುರ್ಯೋಧನ ಮೈತ್ರಿಯನ್ನು ತೊರೆಯಲಾರೆ. ಇದೆರಡು ಅವಿಭಾಜ್ಯವಾದದ್ದು. ಅದು ಸನ್ನಿಧಾನಕ್ಕೆ ಅರಿಕೆ ಆಯಿತು ಅಂತ ಆದರೆ ಅದೆರಡಕ್ಕಾಗಿ ಕರ್ಣ ಇನ್ನು ಮುಂದೆ ಉಸಿರಾಡ್ತಾನೆ. ದುರ್ಯೋಧನನ ಬದುಕು ಇದೇ ದಾರಿಯಲ್ಲಿಯೇ ನಡೀತದೆ ಮಿತ್ರ. ನೀ ಮುನ್ನಡೆಸಿದಂತೆ ಹಿಂಬಾಲಿಸ್ತೇನೆ. ಮುಂದೆ ಸಾಗೋಣ.